ಪ್ರಶ್ನೆಗಳನ್ನು ಗುರುತು ಮಾಡಿಕೊಂಡು ಬಂದಿದೆ. ಅದನ್ನು ಆರಂಭದಲ್ಲಿ ನಾನು ಹೇಳ್ತೇನೆ. ಆಮೇಲೆ ರಾಘವೇಂದ್ರ ಯಾರು ಅವರ ಆಸಕ್ತಿಯ ಕೆಲವು ಪ್ರಶ್ನೆಗಳನ್ನು ಕೇಳ್ತಾರೆ. ಆಮೇಲೆ ಸಮಯಾವಕಾಶ ಇದ್ದರೆ ಮತ್ತೊಂದು ಪ್ರಶ್ನೆಯನ್ನು ನಾನು ಕೇಳ್ತೇನೆ. ನಮಸ್ಕಾರ, ಆಳುವರಿಗೆ ನಮಸ್ಕಾರ. ಇವತ್ತು ನಮ್ಮ ಮುದ್ರಣ ಮಂಟಪದಲ್ಲಿ ನಿಮಗೆ ಸನ್ಮಾನ ಮಾಡ್ತಾ ಇದ್ದಾರೆ. ನೀವು ಉಡುಪಿಯ ಮುದ್ರಣದ ಬಗ್ಗೆ ಪುಸ್ತಕ ಬರೆದವರು, ಇಲ್ಲಿಯ ವೈದ್ಯಕೀಯ ಸಂಶೋಧನಾ ಕೇಂದ್ರದ ತುಳು ನಿಘಂಟು ಯೋಜನೆಯಲ್ಲಿ ಸಲಹಾ ಸಮಿತಿಯಲ್ಲಿ ಇದ್ದು ಆಗಾಗ ಇಲ್ಲಿಗೆ ಬರ್ತಾ ಇದ್ದವರು, ಈಗಲೂ ಬರ್ತಾ ಇರೋರು, ಮಣಿಪಾಲದಲ್ಲಿದ್ದ ಸರಿಯಾಗಿ ಕಷ್ಟಪಟ್ಟರು ನಿಮ್ಮ ಗುರುಗಳು, ಹಿರಡ್ಕದಲ್ಲಿದ್ದ ನಿಮ್ಮ ಭಾವ ಚಂದ್ರ ಹೆಗ್ಗರ ಅಲ್ಲಿಗೆ ನೀವು ಆಗಾಗ ಬರ್ತಾ ಇದ್ದದನ್ನು ನಾನು ಬಾಲ್ಯದಿಂದಲೇ ನೋಡ್ತಾ ಇದ್ದೆ. ಈಗ ನನ್ನ ಪ್ರಶ್ನೆ, ಈ ಉಡುಪಿ ಮಣಿಪಾಲ ಹಿರಡ್ಕದ ನಿಮ್ಮ ನೆನಪುಗಳಲ್ಲಿ, ನಿಮ್ಮನ್ನು ಕಾಡುವ ನೆನಪುಗಳಲ್ಲಿ ಒಂದೆರಡನ್ನು ಹೇಳಿ, ಒಂದೆರಡು ಪ್ರಸಂಗಗಳನ್ನು ಹೇಳಿ. ಕ್ರೀಡಾಪುರಗಳಲ್ಲಿ ತಾವು ಒಂದು ವಿನಂತಿ. ನನಗೆ ಈಗ 93 ವರ್ಷ ಪರವಾಗಿ ನಾನು ಒಂದು ತಿಂಗಳಲ್ಲಿ ನಾನು 94ಕ್ಕೆ ಹೆಜ್ಜೆ ಆಗ್ತಾ ಇದ್ದೇನೆ. ನನ್ನ ಸಂಬಂಧಿಕರೇ ಜಗತ್ತಿದ್ದಾರೆ, ಸೆಟ್ ಮಾಡಿಕೊಟ್ಟಿದ್ದಾರೆ. ತಲೆಗೆ ಬಣ್ಣ ಹಾಕೊಂಡು ಹಲ್ಲು ಉಡುಪಬೇಡ ಅಂತ ಯೋಚನೆ. ಹಾಗಾಗಿ ಮಾತಾಡುವಾಗ ತೊದಲಿದ್ರೆ ಕ್ಷಮಿಸಬೇಕು, ಹತ್ಯೆಗಳು ತೊದಲಿದ್ದು ಬಂದರೆ ಕ್ಷಮಿಸಬೇಕು. ಪಾದಕಲ್ಲಿ ಇಷ್ಟಪಟ್ಟುಕೊಂಡು ಅಂತ ಹೇಳಿದ್ದು ಶ್ರೀರಾಮರವರು ನಾನು ಕನ್ನಡ ಕಲಿಯಿತ್ತು ಚಾಕೊಂಡು ಹೇಳಿದ್ದು. ಆದರೆ ನಾನು ನಿರೀಕ್ಷಣವಾಗಿ ಕನ್ನಡ ಹೈಸ್ಕೂಲ್ನ SSLC ಶಾಲೆ ಬಿಡಬೇಕಾಯಿತು. ನನ್ನ ತಾಯಿಗೆ ನಾನು ಒಬ್ಬನೇ ಗರ್ವ ಮಗ. ನನ್ನ ತಾಯಿ ಅಲ್ಲಿಯ ಸುರಂತರದ ಒಬ್ಬಳಿಗೆ ಹೆಣ್ಣು. ಅದರಿಂದ ಮನೆಯೆಲ್ಲ ವ್ಯವಸ್ಥೆ ನೋಡಲಿಕ್ಕಾಗಿ ಅವರು ಹೇಳಿದಾಗೆ ದೈವಾರಾಧನ, ದೇವಸ್ಥಾನ ಮತ್ತು ಹಲವಾರು ವಿಚಾರಗಳನ್ನು ಒಬ್ಬಳಿಗಿದ್ದೆ ಬಿಟ್ಟುಬಿಟ್ಟೆ. ಆನಂತರ ತಂದೆಯವರು ಅವರ ಮನೆಯಿಂದ ಬಂದು ಮನೆಯಲ್ಲಿ ವಾಸ ಮಾಡಿದ್ದು. ಹಾಗಾಗಿ ಸ್ವಲ್ಪ ನನಗೆ ಮೃದುವಾಗಿತ್ತು. ಅದೇ ಸಂದರ್ಭದಲ್ಲಿ ನನ್ನ ಅಕ್ಕನನ್ನು ಡಾಕ್ಟರ್ ಚಂದ್ರ ಹೆಗಡೆ ಅಂತ ಹಿರಿಯರಿಗೆ ಕೊಟ್ಟಿತ್ತು. ಆವಾಗ ಅವರಿಗೆ ಪರಿಚಯ ಇದ್ದ ಒಬ್ಬರಿಂದ ನಾನು ಇಂಗ್ಲೀಷನ್ನು ಸ್ವಲ್ಪ ಅಧ್ಯಯನ ಮಾಡಲಿಕ್ಕೆ ಅವಕಾಶ ಮಾಡಿದೆ. ನಾನು ಈ ಪ್ರದೇಶದ ಬಗ್ಗೆ ಅತ್ಯಂತ ಮಹತ್ವದ ಒಂದು ಮಾತನ್ನು ಹೇಳ್ತೇನೆ. ನೀವೀಗ ಮಣಿಪಾಲವನ್ನು ನೋಡ್ತಾ ಇದ್ದೀರಿ. ಒಂದು ಕಾಲದಲ್ಲಿ ನಾನಿಲ್ಲಿ ಬಂದಾಗ ಬರೀ ಮುಡಿ ಹುಲ್ಲಿನ ರಾತ್ರಿ ಹುಲ್ಲಿಗಳು ಗಡಿಸುವ ಬರೀ ಮಾರ್ಗದ ಬದಿಯಲ್ಲಿ ಒಂದು ಗೋಲಿ ಮಾರ್ಗಾಡಿಯಲ್ಲಿ ಒಂದು ಹೋಟೆಲು, ಇನ್ನೊಂದು ಅಂಗಡಿ ಇದ್ದಂಥ ಮಣಿಪಾಲವನ್ನು ನಾನು ಕಂಡಿದ್ದೆ. ಮತ್ತು ಅದರಿಂದ ಸ್ವಲ್ಪ ಒಂದು ಪಟ್ಟದ ದೂರದಲ್ಲಿ ಆ ಕಡೆಯಿಂದ ಎಡಬದಿಗೆ ಒಂದು ಕಟ್ಟಡ. ಮಾಡೋದು ಯಾಕೆ ಅಂತ ಕೇಳಿದೆ. ಮಾಧವ ಕೈಗಳು MBBS ಮಾಡಿದ ನಂತರ ಕ್ಷಯರೋಗಿಗಳಿಗಾಗಿ ಒಂದು ಹಾಸ್ಪಿಟಲ್ ಮಾಡುವ ಯೋಜನೆ ಮಾಡಿದ್ದು. ಮತ್ತು ಅದನ್ನು ಬಿಟ್ಟು, ಯಾಕಂದರೆ ಅವರು ಡಾಕ್ಟರ್ಗೆ ಬಿಟ್ಟು ಡಾಕ್ಟರ್ನೇ ಉತ್ಪನ್ನ ಮಾಡುವಂತೆ ಫ್ಯಾಕ್ಟ್ರಿ ತೆಗೆದರು. ಡಾಕ್ಟರ್ನ ಬಿಟ್ಟು ಡಾಕ್ಟರ್ನೇ ಪ್ರೊಡ್ಯೂಸ್ ಮಾಡುವಂಥ ಫ್ಯಾಕ್ಟ್ರಿ ತೆಗೆದು ಬಿಟ್ಟು ಅಲ್ಲಿ ಏನಿಲ್ಲ, ಬರೀ ಹುಡುಗರು ಹಾವುಗಳು ಹರಿದಾಡುವುದನ್ನು ನಾನು ನೋಡಿದ್ದೇನೆ. ಯಾಕಂದರೆ ಹಿರಿಯಕ್ಕೆ ಬಂದು ಅಲ್ಲಿ ಬರ್ತಿದ್ದೆ. ಅಲ್ಲಿ ಆ ಕಟ್ಟಡದಲ್ಲಿ ಪ್ರಥಮವಾಗಿ ಒಂದು ಹೈಸ್ಕೂಲನ್ನು ತೆರೆದು, ಆ ಹೈಸ್ಕೂಲ್ನಲ್ಲಿ ರಾಘವ ಹೆಗಡೆ, ರಘುನಾಥ್ ಹೆಗಡೆ ಅಂತ ಅನ್ನೋರು ಹೆಡ್ ಮಾಸ್ಟರ್ ಆಗಿದ್ದರು. ಅವರು ಕನ್ನಡದಲ್ಲಿ MA ಮಾಡಿದರು, ಇಂಗ್ಲೀಷ್ನಲ್ಲಿ MA ಮಾಡಿದವರು. ಅವರಲ್ಲಿ ಹೆಡ್ ಮಾಸ್ಟರ್ ಆಗಿ ಬಂದಿದ್ದರು. ಡಾಕ್ಟರ್ ಚಂದ್ರ ಹೆಗಡೆ ಅವರಿಗೆ ಅವರು ಜೀವನದ ಸಮೀಪದ ಸಂಬಂಧ ಭಾಳ ಕ್ಲಿಯರ್ ಆಯಿತು. ನಾನು ಕೇಳಿದೆ ನನ್ನ ಭಾವನೆ, ನನಗೆ ಸ್ವಲ್ಪ ಇಂಗ್ಲೀಷ್ ಅಧ್ಯಯನ ಮಾಡಬೇಕು, ಹಾಗಾಗಿ ಕಲಿಸ್ಯಾರಂತೆ ಖಂಡಿತ ಕೇಳುವಂತೆ. ಅವರವಾಗ ಮಣಿಪಾಲದ ಕೆಳಗೆ ಇಳಿಯುವಲ್ಲಿ ಒಂದು ಮನೆ ಮಾಡಿದ್ರು. ಆ ಮನೆಯಲ್ಲಿ ಅವರು ಒಬ್ಬರೇ ಇದ್ದರು, ಅವರೇ ಅಡುಗೆ ಮಾಡ್ತಿದ್ರು. ಅವರ ಜೊತೆಗೆ ನಾನು ಸೇರಿಕೊಂಡೆ. ನಾವು ಜೊತೆಯಾಗಿ ಅಡುಗೆ ಮಾಡಿಕೊಂಡು ಹೈಸ್ಕೂಲನ್ನು ಬಿಟ್ಟು ಬರುವಾಗ ಅಲ್ಲಿ ನನ್ನ 4ನೇ ಪಾಠ ಮಾಡ್ತಾಯಿದ್ದೆ. 1.5 ವರ್ಷಗಳ ಕಾಲ ನಾನು ಅವರಿಗೆ ಇಂಗ್ಲೀಷ್ ಅಧ್ಯಯನವನ್ನು ಮಾಡಿಸಿಕೊಂಡೆ. ನಾನು ಹೇಳಲಿಕ್ಕೆ ಹೊರಟದ್ದು, ಇದು ಈಗ ನಾವು ನಡೆಸುವಂಥ ಪಟ್ಟಣವನ್ನು ಕಾಣ್ತಾ ಇದ್ದೇವೆ, ಒಂದು ಗುಂಪಿನ ಅದ್ಭುತವಾದ ವಿದ್ಯಾಕ್ಷೇತ್ರಗಳನ್ನು ಕಾಣ್ತಾ ಇದ್ದೇವೆ.
ಹೈಸ್ಕೂಲ್ ಪ್ರಾರಂಭವಾದ ದಿವಸಗಳಲ್ಲಿ ಸಂಜೆ ನಾನು ಕೂಡ ಅಲ್ಲಿ ಹೋಗಿ ನಿಂತುಕೊಳ್ತಿದ್ದೆ. ಆ ಹೊತ್ತಿನಲ್ಲಿ ಸಂಜೆ ಮಾಧವ ಪೈಗಳು ಬಂದು 3 ವರ್ಷದಿಂದ ನನ್ನ ಅಥವಾ ಅವರ ಕನಸುಗಳನ್ನು ಮನಸ್ಸಾಗಿಸುವಂಥ ಒಂದು ವಿದ್ಯೆಯನ್ನು ನೋಡ್ತಿದ್ದು ಅದು ನನಗೆ ಅದ್ಭುತ ಅಂತ ಅನಿಸ್ತಿದೆ. ಈಗ ಒಂದು ಮನುಷ್ಯ ಇಂಥ ಒಂದು ಬರಡುಗಾಡನ್ನು ಒಂದು ಎತ್ತರದ ಬೆಟ್ಟ ಪ್ರದೇಶದಲ್ಲಿ ಇಷ್ಟು ದೊಡ್ಡ ಸಂಸ್ಥೆಯನ್ನು ಕಟ್ಟಿದ್ದು ಆವಾಗ ಬರೆಯವರು ನೋಡ್ತಿರಲಿಲ್ಲ. ಅವರು ಕನಸು ಕಾಣ್ತಿದ್ರು. ಆ ಕನಸಿನ ಮೂಲಕ ಇದೊಂದು ಬೃಹತ್ ವಿಶ್ವವಿಖ್ಯಾತವಾದಂಥ ವಿದ್ಯಾಕೇಂದ್ರ ಇಲ್ಲಿ ಸ್ಥಾಪಿಸಲಿಕ್ಕೆ ಸಾಧ್ಯವಾಯಿತು. ಮಾಧವ ಪೈಗಳನ್ನು ಆ ಬರಡು ಪ್ರದೇಶದಲ್ಲಿ ಸಂಜೆಗೆ ಓಟ್ ಹಾಕ್ಕೊಳ್ತಿದ್ದ ಆವಾಗಲೂ ಮುಳುಗುಗಳು ನಿಂತುಕೊಳ್ತಿದ್ರು. ಅದನ್ನು ಊರಿ ಅವರು ನಿಂತು ಮುಳುಗುವ ಸೂರ್ಯನನ್ನು ನೋಡಿದ್ದು ನನಗೆ ಬಹಳ ಸಂತೋಷದ, ಆನಂದದ ಮತ್ತು ಆಶ್ಚರ್ಯದ ವಿಚಾರ. ಎರಡಕ್ಕೆ ಸಂಬಂಧಪಟ್ಟ ನನಗೆ ಕುತೂಹಲದ ಒಂದು ವಿಷಯ ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ. ಚಂದ್ರಶೇಖರ ಮನೆಗೆ ಪಟ್ಟಣದಿಂದ ಅವರ ತಮ್ಮ ರಂಗನಾಥ ಹೆಗ್ಡೆರು ಬರ್ತಾ ಇದ್ರು. ಅಲ್ಲಿ ಹಳೆಯ ಗುತ್ತಿನ ಮನೆಗಳಲ್ಲಿ ನಡೀತಿದ್ದ ಹಾಗೆ ಹಳ್ಳಿಯವರ ಸಮಸ್ಯೆಗಳನ್ನು ಅವರು ನ್ಯಾಯ ತೀರ್ಮಾನ ಕೊಡುವುದನ್ನು ನಾನು ದೂರದಿಂದ ಹಿಡಿತಾ ಇದ್ದೆ. ನನಗೆ ಏನು ನಡೀತಾ ಇತ್ತು, ಕೌಟುಂಬಿಕ ಜಗಳಗಳ, ಆಸ್ತಿ ಜಗಳಗಳ, ಆ ಗುತ್ತಿನ ಮನೆಯ ಆ ಶೈಲಿಯಲ್ಲಿ ಆ ನ್ಯಾಯ ತೀರ್ಮಾನ ಮಾಡುವ ಕ್ರಮ ಹೇಗಿತ್ತು? ದಯವಿಟ್ಟು ಒಂದೆರಡು ಮಾಹಿತಿ ಕೊಡಿ. ಆ ದಿವಸಗಳಲ್ಲಿ ಹೆಚ್ಚಿನ ನಮ್ಮ ಗುತ್ತಿನ ಮನೆಗಳು ಅಥವಾ ಒಕ್ಕಲ ಮನೆಗಳು ವಿವಾದಗಳು ಯಾರು ತೀರಿಸುವಂಥ ತೀರ್ಮಾನ ಮಾಡುವಂಥ ಯೋಗ್ಯತೆ ಇದ್ದವರಿದ್ದ. ಅದು ಬರೀ ಇಲ್ಲಿ ರಂಗನಾಥ ಹೆಗಡೆ ಇರುವಂತಲ್ಲ, ನಮ್ಮ ಇಡೀ ಕರಾವಳಿ ಪ್ರದೇಶದಲ್ಲಿ ಕೋರ್ಟಿಗೆ ಹೋಗುವುದನ್ನು ಕೊನೆ ಹಂತ. ಪ್ರಾರಂಭದಲ್ಲಿ ಇಂಥ ವಿವಾದಗಳ ತೀರ್ಮಾನ, ಈಗ ನಮ್ಮ ಮನೆಯ ಪ್ರಾರಂಭದ ವಿಭಾಗವನ್ನು ಮಾಡಿಕೊಟ್ಟದ್ದು ಎಲ್ಲ ವಿಭಾಗಗಳು ಕೋರ್ಟಿನ ಮೂಲಕ ಅಲ್ಲ, ಇನ್ಯಾರೋ ದೊಡ್ಡವರು ಬಂದಲ್ಲ. ಆಗ ಪರಸ್ಪರ ಕೂತೋದಲ್ಲಿ ಮಧ್ಯಸ್ಥ ಒಬ್ಬ ಅವನು ಹೇಳುವಂಥ ಪರಿಸ್ಥಿತಿ ಇತ್ತು. ಹೆಗಡೆಯವರು ತಮ್ಮ ರಂಗನಾಥ ಹೆಗಡೆಯವರು ಬರೀ ತೀರ್ಮಾನ, ಕೋರ್ಟ್ ತೀರ್ಮಾನ ಅಲ್ಲ, ವಿವಾದಗಳ ತೀರ್ಮಾನ ಮಾಡ್ತಿದ್ದು ಮಾತ್ರ ಅಲ್ಲ, ಅತ್ಯಂತ ಒಳ್ಳೆ ಓದುಗ ಮತ್ತು ಸಾಹಿತ್ಯ ಪ್ರಿಯ ಕೂಡ. ಹಾಗಾಗಿ ರಂಗನಾಥ ನನಗೆ ನನ್ನ ಅಕ್ಕನನ್ನು ಕೊಟ್ಟ ಚಂದ್ರಶೇಖರ ಮೇಲೆ ಎಷ್ಟು ಪ್ರೀತಿ ಗೌರವ ಇತ್ತು, ಅಷ್ಟೇ ಪ್ರೀತಿ ಗೌರವ ನಾನು ರಂಗನಾಥ ಹೆಗಡೆಯವರ ಮೇಲೆ ಇತ್ತು. ನಿಮ್ಗೆ ಗೊತ್ತಿರ್ಬೋದು, ಅವರು ಆನಂತರ ವಿಜಯ ಬ್ಯಾಂಕಿನ ಚೇರ್ಮನ್ ಆಗಿ ಸ್ವಲ್ಪ ಕಾಲ ಕೆಲಸ ಮಾಡಿತ್ತು. ಅಲ್ಲಿ ತೀರ್ಮಾನ ಆಗೋದು 2 ಪಾರ್ಟಿಯಲ್ಲಿ ಕೂತು ಕೇಳಿದ್ದು ಆ ವಿರೋಧ ಹೇಗೆ ಆಗ್ತಿತ್ತು ಅಂತೇಳಿ. ಒಂದು ಕೌಟುಂಬಿಕ ಕಲಹ ಅಥವಾ ಈ ವ್ಯಕ್ತಿಗತ ಕಲಹ ಖಂಡಿತ ಅವರು ಇಬ್ಬರನ್ನು ಕೂತ್ಕೊಳ್ಸಿ ಇದ್ದು ಇಬ್ಬರಿಂದ ಅವರು ಹೇಳಿಕೆ ಪಡೆಯುವುದು, ಮತ್ತು ಅವರು ಸ್ವಲ್ಪ ಮತಬೇಗ ಇದ್ದಲ್ಲಿ ಅದನ್ನು ಸರಿಪಡಿಸಿಕೊಳ್ಳುವುದು, ಸ್ವಲ್ಪ ಕೊಳ್ಳುವಂಥ ವ್ಯವಹಾರ ನಡೆಸುವುದು. ಈ ಮೂಲಕ ಪಂಚಾಯತಿಗಳು ಮುಗಿತಾ ಇದ್ವು. ಹೆಚ್ಚಿನ ಪಂಚಾಯತಿಗಳು ಹೋಗ್ತಿದ್ವು. ಆ ಕೆಲಸವನ್ನು ರಂಗನಾಥ ಹೆಗಡೆಯವರು ಹನುಮಾನ್ನಲ್ಲಿ ವರ್ಷಗಟ್ಟಲೆ ಜಾರಿಯಾಗಿರುವಾಗ ಮಾಡ್ತಾ ಇದ್ದದ್ದು. ಅದು ಚಂದ್ರಶೇಖರ ಶಾಪಿನ ಅಂದರೆ ನನ್ನ ಅಕ್ಕನ ಗಂಧನ ಶಾಪಿನಲ್ಲಿ ದಾಖಲೆ ಮುಚ್ಚಿನಲ್ಲಿ ಕೆಲಸ ಮಾಡ್ತಾ ಇತ್ತು. ನೀವು ಈ ಪೂರ್ವ ದೇಶಗಳ ಇಂಡೋನೇಷ್ಯಾ, ಮಲೇಷ್ಯಾದಂಥ ಪೂರ್ವ ದೇಶಗಳಲ್ಲಿರುವ ಹಿಂದೂ ದೇವಾಲಯಗಳು ಹೇಗಿವೆ ಅಂತ ಒಂದು ವಿಸ್ತೃತ ಪ್ರವಾಸ ಮಾಡಿದ್ದರ ಬಗ್ಗೆ ಹೇಳಿದ ನೆನಪಿದೆ. ಈಗ ನನ್ನ ಪ್ರಶ್ನೆ, ಅಲ್ಲಿರುವ ಆ ದೇವಸ್ಥಾನಗಳು, ಅವಶೇಷಗಳ ರೀತಿಯಲ್ಲಿರುವ ದೇವಸ್ಥಾನಗಳನ್ನು ಆ ದೇಶದವರು ಪ್ರವಾಸೋದ್ಯಮ ಕೇಂದ್ರಗಳಾಗಿ ಹೇಗೆ ಉಳಿಸಿಕೊಂಡಿದ್ದಾರೆ ಎಂಬುದು. ಇನ್ನು ಪೂಜೆ ನಡೆಯುತ್ತಿರುವ, ಇವತ್ತಿಗೂ ಆ ಒಂದು ದೇವತಾರಾಧನೆ ನಡೆಯುತ್ತಿರುವ ದೇಗುಲಗಳು ಇದ್ದಾವೋ ಅಂತ ಇನ್ನೊಂದು ಉಪ ಪ್ರಶ್ನೆ. ನಮ್ಮ ರಾಮಾನುಜರು ಹೇಳುವ ಈ 300 ರಾಮಾಯಣಗಳಲ್ಲಿ ಅಲ್ಲಿನ ಮಲೇಷ್ಯಾ ಅಥವಾ ಇಂಡೋನೇಷ್ಯಾದ ರಾಮಾಯಣಗಳು ಸೇರ್ತದೆ. ಆ ರಾಮಾಯಣ ಪರಂಪರೆಯನ್ನು ಆ ದೇಶಗಳು ಈಗಿನ ಅವರ ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ಹೇಗೆ ಉಳಿಸಿಕೊಂಡಿದ್ದಾರೆ? ನನಗೆ ಅಲೆತದ ಹುಟ್ಟು ನಾನು ಒಂದು ಕಡೆ ಬರೆದದ್ದು. ಒಂದು 3 ನನ್ನನ್ನು ಬಿಟ್ಟು ಇರಲಿಕ್ಕೆ ಸಾಧ್ಯ ಇಲ್ಲ. ಒಂದು ನಿರಂತರ ಓದು, ಸದಾ ಪ್ರವಾಸ, ನಿತ್ಯ ಸಜ್ಜನರ ಸಹವಾಸ. ಇದು ನನ್ನ ಬದುಕಿನ 3 ಪ್ರಸ್ಥಾನತ್ರಯಗಳು. ನಾನು ಪ್ರಪ್ರಥಮ ವಿಶ್ವದಲ್ಲಿ ಆಫ್ರಿಕಾವನ್ನು ಬಿಟ್ಟು ನಾನು ಪ್ರಥಮ ಒಂದು ದಕ್ಷಿಣ ಪೂರ್ವಿ ಏಷ್ಯಾಕ್ಕೆ, ಅದು ಮಲೇಷ್ಯಾ, ಇಂಡೋನೇಷ್ಯಾ, ಥೈಲ್ಯಾಂಡ್ ಮತ್ತು ಸಿಂಗಾಪುರ. ಆ 4 ದೇಶಗಳಿಗೆ ಸುತ್ತಾಡಿದ್ದೇನೆ. ಅದರಲ್ಲಿ ನಾನು ಕಂಡಂಥ ಸ್ವಲ್ಪ ಹೆಚ್ಚು ಕಾಲ ನಾನು ಇಂಡೋನೇಷ್ಯಾದಲ್ಲಿ ಇದ್ದೆ, ಸ್ವಲ್ಪ ಹೆಚ್ಚು ದಿವಸ ಅಲ್ಲಿದ್ದೆ.
ಅಲ್ಲಿ ನಾನು ಕಂಡ ಭಾಳ ಆಶ್ಚರ್ಯ ಏನಂತ ಹೇಳಿದ್ದೆ, ಅಲ್ಲಿ ಈಗ ಅದು ಗೊತ್ತಿಲ್ಲ, ಈಗ ಜಾತಿಯ ಹುಟ್ಟಿರ್ಬೋದು. ಆ ದಿವಸಗಳಲ್ಲಿ ನಾನು ಹೋದಂಥ ಸಂದರ್ಭಗಳಲ್ಲಿ ಹಿಂದೂ ಮುಸ್ಲಿಂ ಅಂತ ಅನ್ನೋ ಭೇದವೇ ಇರಲಿಲ್ಲ. ನಾನು ಹೋಗುವಾಗ ಸುಕರ್ಣೋ ಅಲ್ಲಿ ಅಧ್ಯಕ್ಷ ಆಗಿದ್ದ. ಈಗ ವೇದಾವತಿ ಸುಕರ್ಣೋ ಹುಟ್ಟಿ ಅಲ್ಲಿನ ಅಧ್ಯಕ್ಷ. ಈಗ ಈ ಸುಕರ್ಣೋ ಮುಸ್ಲಿಮರಿಗೆ ಹೇಗೆ ಹೆಸರು ಬಂತು ಅಂತ ನನಗೆ ಆಶ್ಚರ್ಯ ಆಯಿತು. ಆವಾಗ ಅಲ್ಲಿ ಹೋದಾಗ ತಿಳಿಯಿತು, ಅಲ್ಲಿ ಹಿಂದೂ ಧರ್ಮ ಸಂಸ್ಥೆ ಅಂತ ಒಂದು ಸಂಸ್ಥೆ ಇದೆ. ಹಿಂದೂ ಧರ್ಮದ ಅಧ್ಯಯನಕ್ಕಾಗಿ ಅದನ್ನು ಸರ್ಕಾರವೇ ನಡೆಸ್ತಾ ಇತ್ತು. ಅಲ್ಲಿ ಅಸ್ಸಾಮಿನವರು ಪ್ರೋತ್ಸಾಹಿಸಿದ್ರು, ಅವರು ಸಂತದ ಪ್ರೋತ್ಸಾಹ. ಅವರು ನನಗೆ ಒಂದು ಮಾತು ಹೇಳಿದರು, ಸುಕರ್ಣನ ತಾಯಿಗೆ ಮಹಾಭಾರತ ರಾಮಾಯಣಗಳು ಬಹಳ ಪ್ರಿಯ ಅಂತೆ. ಅದರಲ್ಲಿ ಕರ್ಣನ ಮಹಾಭಾರತದಲ್ಲಿ ಕರ್ಣನ ಪಾತ್ರಗಳು ಬಹಳ ಪ್ರಿಯ ಅಂತೆ. ಆದರೆ ಕರ್ಣ ದುರ್ಯೋಧನನ ಕಡೆ ಸೇರಿದಲ್ಲ ಅಂತ ಅನ್ನೋ ವೇದನೆ. ನನ್ನ ಮಗ ಕರ್ಣನಾಗಿ ತ್ಯಾಗವಂತನಾಗಬೇಕು, ಉದಾರಿಯಾಗಬೇಕು. ಆದರೆ ದುರ್ಯೋಧನ ಕಡೆ ಸೇರುವಾಗ ಒಳ್ಳೆ ಕರ್ಣ ಆಗಬೇಕಂದ್ರೆ ಸುಕರ್ಣ ಅದು ಒಂದು. ನಾನು ಈ ಮಾತು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿ, ಅಲ್ಲಿ ನಾನು ಹಲವಾರು ದೇವಸ್ಥಾನಗಳನ್ನು ಸುತ್ತಿದೆ, ಧರ್ಮಸ್ಥಾನಗಳನ್ನು ಸುತ್ತಿದೆ, ಅಲ್ಲಿ ಹೋಗಿದ್ದೆ, ಆಚರಣೆ ಕಂಡಿದ್ದೆ. ಅಲ್ಲಿ ಯಾವುದೇ ದೇವಸ್ಥಾನಗಳು ಪೂಜೆ ಇಲ್ಲದೆ ಇರುವಂಥದ್ದು ಒಂದು ಮಾತ್ರ ನಾನು ಕಂಡಿದ್ದು. ಎಲ್ಲ ದೇವಸ್ಥಾನಗಳಲ್ಲಿ ಪೂಜೆ ಇದೆ. ಇನ್ನೊಂದು ಆಶ್ಚರ್ಯ ಅಂತ ಹೇಳಿದರೆ, ಇಲ್ಲಿ ನಾವು ಬ್ರಹ್ಮನ ಪೂಜೆ ಮಾಡುವುದಿಲ್ಲ. ನಾವು ಬೆಮ್ಮೇಲು ಅಂತ ಅನ್ನೋದು ಬೇರೆ, ಅದು ಬ್ರಹ್ಮ ಅಲ್ಲ. ತುಳ್ಳಾಡಿನ ಬೆಮ್ಮೇಲು, ದೇವರಿಗೆ ಸಂಬಂಧಪಟ್ಟ ಬೆಮ್ಮೇಲು ಅಂತ ಹೇಳೋದು. ಬೆಮ್ಮೇಲು ಅಂತ ಹೇಳಿದರೆ ಅದು ದೇವರು ಅಂತ ಅನ್ನೋದು ಮತ್ತೊಂದು ಅರ್ಥ. ಯಾಕೆಂತ ತುಳು ಅಂತ ಹೇಳಿದೆ, ತುಳುವಿನಲ್ಲಿ ತಂದೆಗೆ ನಾವು ಆಮೇಲೆ ಅಂತ ಹೇಳೋದು, ದೇವರಿಗೆ ಕೊಂಬೇಲೆ ಐದು ಪ್ರತಿಭೆ ದೇವರಲ್ಲಿ ಅದಕ್ಕೊಂದು ಪ್ರತ್ಯೇಕ ರೂಪ ಅಂತ ನಾವು ಕೊಡಲಿಲ್ಲ. ಆದರೆ ಅಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರರಲ್ಲಿ ಪೂಜೆ ಮಾಡ್ತಾ ಇತ್ತು. ಮೂರಕ್ಕೆ ಮೂರು ಬಣ್ಣಗಳ ಒಂದು ಪತಾಕೆಯನ್ನು ಒಂದೇ ತರಿಸ್ತಾ ಇತ್ತು. ಆ ಪತಾಕೆಯಿಂದ ಇದು ಯಾರ ಗುಡಿ ಅಂತ ಅನ್ನೋದನ್ನು ನಾವು ಗುರುತಿಸಲಿಕ್ಕೆ ಸಾಧ್ಯವಾಗ್ತಿತ್ತು. ಇಂಡೋನೇಷ್ಯಾದಲ್ಲಿ ಇನ್ನೊಂದು ಕಂಡದ್ದು ಏನಂತ ಹೇಳಿದ್ರೆ, ಅಲ್ಲಿ ಸುಕರ್ಣ ಒಳ್ಳೆಯ ಸುಕರ್ಣ ಅಂತ ಆ ಹೆಸರಿತ್ತು. ಈಗಲೂ ಅಲ್ಲಿಯ ನಾನು ಹೋಗುವಾಗ ಅಲ್ಲಿಯ ಭಾಷೆಯಲ್ಲಿ ಈಗ ಸುಮಾರು 10-20 ವರ್ಷಗಳ ಹಿಂದಿನ ಕಥೆ ಹೇಳ್ತಾ ಇದ್ದೇನೆ. ಅಲ್ಲಿ ಹೋಗುವಾಗ ಅಲ್ಲಿಯ ಭಾಷೆಯಲ್ಲಿ 30%ಕ್ಕಿಂತಲೂ ಹೆಚ್ಚು ಸಂಸ್ಕೃತ ಶಬ್ದಗಳು ಇದ್ದವು ಇಂಡೋನೇಷ್ಯಾದಲ್ಲಿ ನಾನು ಕಂಡಿದ್ದೇನೆ. ಮತ್ತು ಅದಕ್ಕೆ ಹಿಂದೂ ಮುಸ್ಲಿಂ ಅಂತ ಅನ್ನೋದು ಭೇದವೇ ಇರಲಿಲ್ಲ ಅಂತ ಅನ್ನೋದನ್ನು ನಾನು ನೋಡಿದ್ದೇನೆ. ಅದರ ಜೊತೆಗೆ ಸರ್ಕಾರ ಹಿಂದೂಗಳಿಗೆ ಬಹಳ ಸೌಕರ್ಯಗಳನ್ನು, ಅವರ ದೇವಾಲಯಗಳನ್ನು ಉಳಿಕೆ ಮಾತ್ರ ಅಲ್ಲ, ಹಿಂದೂ ಧರ್ಮದ ಅಧ್ಯಯನಕ್ಕಾಗಿಯೇ ಸಂಸ್ಥೆಗಳು ಶಾಲೆಗಳನ್ನು ಮಾಡಿರುವುದನ್ನು ನಾನು ನೋಡಿದ್ದೇನೆ. ಆದ್ದರಿಂದ ಇಂಡೋನೇಷ್ಯಾ ದಕ್ಷಿಣ ಪೂರ್ವ ಏಷ್ಯಾದ ನನ್ನ ಪ್ರವಾಸ ನನಗೆ ಒಂದು ದೊಡ್ಡ ಒಂದು ಸಂದೇಶವನ್ನು ಕೊಟ್ಟಿದೆ. ಈಗ ಅದು ಆಗ ಇನ್ನೊಂದು ನಾನಲ್ಲಿ ನೋಡಿದ ಮುಂಚೆ ಅಂತ ಹೇಳಿದರೆ, ಜೀವಂತ ಜ್ವಾಲಾಮುಖಿ ಉರಿಯುವಂಥ ಒಂದು ಕಡೆ ಜ್ವಾಲಾಮುಖಿ ಉರಿಯುವಂಥ ಬೆಟ್ಟ, ಕೆಳಗೆ ಸುಮಾರು ಒಂದು 3 ಮೈಲ್ ವಿಸ್ತಾರದ ಕೆರೆ, ಆ ಕಡೆ 5 ಸ್ಟಾರ್, ಇನ್ನೊಂದು ಬೆಟ್ಟದ ಮೇಲೆ 5 ಸ್ಟಾರ್ ಹೋಟೆಲ್. ಅಲ್ಲಿ ಹೆಲಿಕಾಪ್ಟರ್ಗಳು ಇದ್ದವು. 1,000 ರೂಪಾಯಿ ಕೊಟ್ಟು ಒಮ್ಮೆ ಜೀವಂತ ಇದು ಪಡ್ನಿಸ್ಗೆ ನನಗೆ ನೋಡಲಿಕ್ಕೆ ಅವಕಾಶ ಆಗ್ತಿತ್ತು. ಅಂತೂ ನನಗೆ ಈಗಲೂ ನಾನು ಯುರೋಪ್ ಸುತ್ತಿದೆ ಅಥವಾ ಅಮೆರಿಕ ಸುತ್ತಿದೆ ಎಲ್ಲ ಸುತ್ತಿದೆ. ಆದರೆ ದಕ್ಷಿಣ ಪೂರ್ವ ದೇಶವನ್ನು ಸುತ್ತಿದಷ್ಟು ಸಂತೋಷ ನನಗೆ ಯಾವುದೂ ಆಗಲಿಲ್ಲ. ನನಗೆ ಕಂಡ ಆಶ್ಚರ್ಯ ಏನಂತ ಹೇಳಿದರೆ, ಉಳಿದ ಎಲ್ಲ ದೇಶಗಳಲ್ಲಿ ಉಳಿದ ಎಲ್ಲ ಜನ ಅಥವಾ ಬ್ರಿಟಿಷರನ್ನು ಸೇರಿಸಿ ಎಲ್ಲ ಜನ ಬಲದಿಂದ, ಶಕ್ತಿಯಿಂದ, ದಾಳಿಯಿಂದ, ಖಡ್ಗದಿಂದ, ಕುದುರ ದಳದಿಂದ ಪರಾಕ್ರಾಂತ ಮಾಡಿಕೊಂಡು ನಮ್ಮ ದೇಶಗಳನ್ನು ಆಳಿದರು. ಆದರೆ ಹಿಂದೂಗಳು ಬರೀ ಸನ್ಯಾಸಿ ವೇಷದಿಂದ ಆ ಕಾಲದಲ್ಲಿ ಬರೀ ಕಾಲದಲ್ಲಿ ತುಂಬಿಕೊಂಡು ಆ ಕಾಲದಲ್ಲಿ ಅಷ್ಟು ದೂರ ಹೋಗಿ ಹಿಂದೂ ಧರ್ಮದ ಪ್ರಸಾರವನ್ನು ಹೇಗೆ ಮಾಡಿದ್ರು, ಇದು ನನಗೆ ಭಾಳ ಆಶ್ಚರ್ಯ. ನನ್ನನ್ನು ಈಗಲೂ ಕಾಣ್ತಿರುವ ಪ್ರಶ್ನೆ, ಇಂಡೋನೇಷ್ಯಾದಂಥ ದೇಶದಲ್ಲಿ, ಚೀನಾದಂಥ ದೇಶದಲ್ಲಿ ಬೌದ್ಧ ಧರ್ಮವನ್ನು ಅಗ್ನಿಹರಣಿದಂಥ ಜನ ಎಷ್ಟು ಸಾವಿರ ಮೈಲಿ, ಚೀನಾದಿಂದ ಹುಯಸ್ಟಾನ್ ಬಂದದ್ದು 10,000 ಕಿಲೋಮೀಟರ್ ಅಂತ ಈಗ ಹೇಳ್ತಾರೆ, ಅಲ್ಲಿ ಹೇಳ್ತಾರೆ.
ಅಷ್ಟು ದೂರ ನಮ್ಮ ಬೌದ್ಧ ಭಿಕ್ಷುಗಳು ಅಲ್ಲಿ ಹೋಗಿ, ಅಶೋಕನ ಜನ ಅಲ್ಲಿ ಹೋಗಿ ಹೇಗೆ ಎಲ್ಲ ಮಾಡಿದ್ರು, ಇಂಡೋನೇಷ್ಯಾದಲ್ಲಿ ಹಿಂದೂ ಧರ್ಮವನ್ನು ಹೇಗೆ ಪ್ರಸಾರ ಮಾಡಿದ್ವಿ ಅನ್ನುವಂಥ ಕೌತುಕ ಮತ್ತೆ ನನಗೆ ಕೊಟ್ಟ ಸಂತೋಷ, ದಕ್ಷಿಣ ದೇಶದ ಪ್ರವಾಸ ಕೊಟ್ಟ ಸಂತೋಷ ಏನಂತ ಹೇಳಿದರೆ, ಧರ್ಮದ ಪ್ರತಿಪಾದನೆಗೆ ನಮ್ಮ ಒಳ್ಳೆ ಮನಸ್ಸು, ಇಚ್ಛಾಶಕ್ತಿ ಮತ್ತು ಅದರ ಬರೀ ತೃಪ್ತಿ ಇಲ್ಲದೆ, ಕೈದಿ ಇಲ್ಲದೆ, ಮಾನಸಿಕ ಒಂದು ದೃಢತೆಯಿಂದ ನಾವು ಅದನ್ನು ವಿಶ್ವಾಸಕ್ಕೆ ಸಾಧ್ಯ ಇದೆ, ಗೆಲ್ಲಿಗೆ ಸಾಧ್ಯ ಇದೆ ಅಂತ ಅನ್ನುವಂಥ ಅನುಭವವನ್ನು ನಾನು ದಕ್ಷಿಣ ಪೂರ್ವ ದೇಶದ 4 ದೇಶಗಳ ಪ್ರವಾಸದಲ್ಲಿ ಕಂಡುಕೊಂಡೆ. ನೀವು ನಮ್ಮ ಜಮೀನ್ದಾರಿ ಕುಟುಂಬದಲ್ಲಿ ಇದ್ದವರು, ನಿಮ್ಮ ಕಾಲದಲ್ಲಿ ಈಗ 45 ವರ್ಷ ಹಿಂದೆ ಯುವರಾಜ ಅರಸು ಅವರ ಕನಸಿನ ಒಂದು ಭೂ ಸುಧಾರಣೆ ಕರಾವಳಿ ಜಾರಿಗೆ ಬಂದಾಗ ಬಹುಶಃ ಇಡೀ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಸಾಮಾಜಿಕ ಪರಿವರ್ತನೆಯನ್ನು ಕಂಡದ್ದು ಕರಾವಳಿ. ಅದು ಒಂದು ಅಹಿಂಸಾತ್ಮಕವಾದ ಒಂದು ಸಾಮಾಜಿಕ ಕ್ರಾಂತಿಯಾಗಿತ್ತು. ಈಗ 45 ವರ್ಷದ ನಂತರ ಈ ಭೂ ಸುಧಾರಣೆಯ ಫಲಶ್ರುತಿಯನ್ನು, ಅದು ತಂದ ಸಾಮಾಜಿಕ ಪರಿವರ್ತನೆಗಳನ್ನು ನೀವು ಹೇಗೆ ಗುರುತಿಸ್ತೀರಿ? ಒಂದು, ನಾನು ಆ ಕಾಲದಲ್ಲಿ ಬಹಳ ನಿಸ್ಪೃಹನಾಗಿ ಅದನ್ನು ಸ್ವೀಕಾರ ಮಾಡಿದ್ದೇನೆ. ಮತ್ತು ಯಾವುದೇ ಒಕ್ಕಲಿಗೆ ನಾನು ತೊಂದರೆ ಕೊಡಲಿಲ್ಲ. ಎಷ್ಟವರೆಗಿಂತ ನಾನು ಪರ್ಸನಲ್ ಸಾಗುವಳಿ ಮಾಡ್ತಿದ್ದ ಸ್ವಲ್ಪ ಗದ್ದೆಯನ್ನು ಒಕ್ಕಲ ಕೊಡುವಾಗ ಕೊಟ್ಟು ಬಿಡುವಂತ ನಾನು ಹೇಳಿದ್ದೆ. ಆದ್ದರಿಂದ ವೈಯಕ್ತಿಕವಾಗಿ ನನಗೆ ಲ್ಯಾಂಡ್ ಡಿಫಾಲ್ಟ್ ಬರಲಿ, ಯಾಕಂತ ಹೇಳಿದ್ರೆ ಲ್ಯಾಂಡ್ ಟು ದ ಟಿಲ್ಲರ್ ಅಂತ ಅನ್ನೋದನ್ನು ಎಷ್ಟೋ ಕಾಲದ ಹಿಂದೆ ಕಾಂಗ್ರೆಸ್ ಹೇಳಿತ್ತು. ಮತ್ತು ಅವನನ್ನು ದೇಶ ನಾವು ಧನಿಕರಾಗಿದ್ದವರು ಒಕ್ಕಲನ್ನು ದುಡಿಸುವಂಥ ರೀತಿ ಕೂಡ ಸ್ವಲ್ಪ ಕರುಣೆ ಇಲ್ಲದ ರೀತಿ ಆಗಿತ್ತು ಅಂತ ಅನ್ನೋದನ್ನು ನಾನು ಒಪ್ಪಿಕೊಂಡಿದ್ದೇನೆ. ಆದರೆ ಈಗ ಬಂದ ನಂತರ ಆರ್ಥಿಕವಾಗಿ ಬಲವಂತರಾಗಿದ್ದಾರೆ ಇಲ್ಲವೋ, ಆಗ ಸಿಕ್ಕಿದ ಭೂಮಿಯ ಸದುಪಯೋಗ ಆಗಲಿಲ್ಲ ಅಂತ ನನಗೆ ಒಕ್ಕಲಿಗರಿಗೆ ಹೋಗಲಿ. ನಮ್ಮದು ಸುಮಾರು 6 ಗ್ರಾಮದಲ್ಲಿ ಜಮೀನಿತ್ತು. 6 ಗ್ರಾಮದಲ್ಲಿ ಹೋದದ್ದು ಎಲ್ಲ ಕಡೆಗಳದ್ದು ಈಗ ನಾನು ನೋಡ್ತಾ ಇರುವಂಥ ಪರಿಸ್ಥಿತಿ ಏನಂತಂದರೆ, ಯಾರೂ ಆ ಗದ್ದೆಗಳನ್ನು ಸಾಗುವಳಿ ಮಾಡ್ತಾ ಇಲ್ಲ, ಯಾರೂ ಮಾಡ್ತಾ ಇಲ್ಲ, ನಾನು ಮಾಡ್ತಾ ಇಲ್ಲ. ಯಾಕೆಂದರೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಜನ ಸಿಗ್ತಾ ಇಲ್ಲ. ಮೆಷಿನ್ ತಂದು ಮಾಡಿದ್ದೆ 1 ವರ್ಷ ನಾನು ಮಾಡಿಸಿದ್ದೆ. ಕುಯ್ದು ನಾಟಿ ಎಲ್ಲವನ್ನು ಮೆಷಿನಲ್ಲೇ ಮಾಡ್ತಾರೆ. ಅದು ಮೈನಸ್ ಬಜೆಟ್ಗೆ ಬಂತು. ಶ್ರಮದ ಜೊತೆಗೆ, ನನ್ನ ಶ್ರಮದ ಜೊತೆಗೆ ಅದು ಬಜೆಟ್ ಕೂಡ ಮೈನಸ್ ಬಜೆಟ್ಗೆ ಬಂದಾಗ ನಾನು ನಿಲ್ಲಿಸಿದ್ದೆ. ಆದ್ದರಿಂದ ಕರಾವಳಿ ಪ್ರದೇಶಕ್ಕೆ ನಾವು ಹೇಳಿದ್ದೆ, ಭೂಮಿ ಇದ್ದದ್ದು ಭೂಮಾಲಕರಿಂದ ಒಕ್ಕಲಿಗರಿಗೆ ಹೋಯಿತು. ಆಗ ಸದುಪಯೋಗ ಆಗಲಿಲ್ಲ. ನಮ್ಮ ಬೇಟೆಯ ಬದಿಯ ಪ್ರದೇಶದಲ್ಲಿ ಏನಾಗಿದೆ ಅಂತ ಹೇಳಿಕ್ಕೆ, ಎಲ್ಲ ಗದ್ದೆಗಳನ್ನು ಮಣ್ಣು ತುಂಬಿಸಿ ಮನೆ ಕಟ್ಟಿಸ್ತಾ ಇದ್ದಾರೆ ಅಥವಾ ಸೈಟ್ಗಳನ್ನು ಬಳಸ್ತಾ ಇದ್ದಾರೆ ಅಷ್ಟೇ. ನಮಗೆ ನನಗೆ ಹಿರಿಯ ಲಕ್ಷ್ಮೀನಾರಾಯಣ ಆಡುವುದಂದರೆ ಒಂದು ವಿಸ್ಮಯ. ಸುಮಾರು 55 ವರ್ಷಗಳ ಹಿಂದೆ ನಾನು ಮಾಡಿದವರು. ನಮ್ಮ ಕಾಲೇಜಿಗೆ ಅವರು ಪ್ರತಿ ವರ್ಷವೂ ಒಂದಲ್ಲ ಒಂದು ಉತ್ಸವಕ್ಕೆ ಅತಿಥಿಗಳಾಗಿ ಬರ್ತಾ ಇದ್ರು. ನನ್ನ ಕಾರ್ಕಳ ಗುರುವಿನ ಕಾಲೇಜಿನಲ್ಲಿ ನನ್ನ ಗುರುಗಳಾದ ಎಂ ರಾಮಚಂದ್ರ ಅವರು ನನ್ನ ಕಾರ್ಯದರ್ಶಿಯಾಗಿ 3 ವರ್ಷ ಇಟ್ಟಿದ್ದರು. ಅವತ್ತು ನಾನು ಅನೇಕ ಸಾರಿ ಅವರಿಗೆ ವಂದನಾರ್ಪಣೆ ಮಾಡುವಂಥದ್ದು ನಾನೇ ಮಾಡಿ. ಒಂದನೇದು ಅವರು ವಿಸ್ಮಯ ಏನಂದರೆ, ಸಾಹಿತ್ಯದ ಚಟುವಟಿಕೆಗೆ ಬಂದಿರೋದು ಬಹಳ ವಿಶೇಷ. ನಾನು ಅನೇಕ ವೃತ್ತಿನವರು ನೋಡಿದೆ. ಒಂದು ಹಂತದವರೆಗೆ ವೃತ್ತಿನವರೆಲ್ಲ ಒಳ್ಳೆ ವಿದ್ಯಾವಂತರಿದ್ದಾರೆ, ಒಳ್ಳೆ ಮಾತುಗಾರರು, ಹಾಗೆ ಅನೇಕರು ಯಕ್ಷಗಾನ ಅರ್ಥಧಾರಿಗಳು. ನಾನು ಅಡ್ಡೆ ಭಾಷೆಕರು ಜೀವನ ಕಥನ ಬರೆದಾರೆ. ಅದರಲ್ಲಿ ಈ ಬಂಟ ಕಮ್ಯುನಿಟಿಯ ಅರ್ಥಧಾರಿಗಳ ಲಿಸ್ಟ್ ನೋಡಿದರೆ
ಆಶ್ಚರ್ಯ ಆಗ್ತದೆ. ಈಗಲೂ ಅವರು ಎಲ್ಲಿ ಹೋದರು ಅಂದರೆ ಆ ಒಂದು ಭೌತಿಕ ಮಟ್ಟ ಆಗದಲ್ಲಿ ಇತ್ತು. ಆದರೆ ಅದೇ ಹೊತ್ತಿನಲ್ಲಿ ಇದು ನಾವು ಸುಮಾರು 1956ನೇ ಇಸ್ವಿ ನೆನಪನ್ನು ಹೇಳುವಂಥದ್ದು. ಭಾಳ ಕ್ರೌರ್ಯವೂ ಇತ್ತು, ಭಾಳ ಕ್ರೌರ್ಯ ಇತ್ತು. ಪೇಟೆಯಲ್ಲೆಲ್ಲ ನಿತ್ಯ ಅನ್ನೋ ರೀತಿಯಲ್ಲಿ ಕ್ರೌರ್ಯ ಇತ್ತು. ಇಂಥ ಅದು ಅವರಿಗೆ ಅನಿವಾರ್ಯ ಇದ್ದರು. ನಮಗೆ ಈಗ ಹೇಳಿದ್ರು ಯಾಕೆ ಕೃಷಿ ನಿಂತಿದೆ ಅಂತಂದರೆ ಅವರು ಆ ರೀತಿಯಲ್ಲಿ ಅವರನ್ನು ದುಡಿಸಿದ್ರಿಂದ ಅಲ್ಲಿ ಉತ್ಪಾದನೆ ಆಗ್ತಿತ್ತು. ಅದೊಂದು ಆ ಮೆಕ್ಯಾನಿಸಮ್ನಲ್ಲಿ ತನ್ನಷ್ಟಕ್ಕೆ ಕೆಲಸ ಮಾಡಿದ್ರೆ ಯಾರು ಆ ಕಂಪಲ್ಷನ್ ಹೋದ ಕೂಡಲೇ ಯಾರು ಕೃಷಿ ಮಾಡಬಲ್ಲ ಅಂತ ಸ್ಥಿತಿ. ಇಂತಹ ಸ್ಥಿತಿಯಲ್ಲಿ ಇದ್ದಂತಹ ಆ ಹಿನ್ನೆಲೆಯಲ್ಲಿ ಬಂದಿರುವಂಥ ಅಂದರೆ ಅವರು ಸುಮಾರು ತಮ್ಮ 18ನೇ ವಯಸ್ಸಿನಲ್ಲಿ ಆ ಸ್ಥಾನದವರ ಆ ಮನೆತನದ ಯಜಮಾನಿಕೆಯನ್ನು ವಹಿಸ್ಕೊಳ್ತಾರೆ. ಭೂತ ಸ್ಥಾನದ ವೃತ್ತಿನಾರಾಯ ಅದು ಮೈಸೂರಾಗುತ್ತೆ. ಈ ಪ್ರಾಯ ನಿಜ ನಿಮ್ಗೆ ಗೊತ್ತಿದೆ. ಒಂದು ಯೌವನ, ಜನಸಂಪತ್ತಿ, ಪ್ರಭುತ್ವ ಮತ್ತು ಈ ಬಂಧು ಇದೆಲ್ಲ ಸೇರಿರುವಂಥ ಕಾಲ, ಇರಬೇಕಾದ ಕಾಲ. ಇದು ಆ ಸಂಯಮವನ್ನು ಆಮೇಲೆ ಆ ಶಾಂತ ಸಮಾಧಾನವನ್ನು ಗಳಿಸಿದ್ದು ಭಾಳ ಆಶ್ಚರ್ಯ. ಯಾಕೆಂದರೆ ಅವರನ್ನು ನಾನು ಆಮೇಲೆ ಒಡನಾಟ ಮಾಡಿ 1980 ಇಸ್ವಿ ಅವರು ನನಗೂ ಅವರು 20 ವರ್ಷ ವ್ಯತ್ಯಾಸ. ಅವರು ಹೆಗಲದಲ್ಲಿ ಕೈ ಹಾಕಿ ಮಾತಾಡಿ ನೋಡಿದರೆ ಏನು ಅಂದರೆ ದಾಕ್ಷಿಣ್ಯ ಇದೇ ಏನಿಲ್ಲ. ಈ ರೀತಿಯ ನಿರ್ಲಿಪ್ತತೆ ನಿಮಗೆ ಹೇಗೆ ಬಂತು ಈ ಹಿನ್ನೆಲೆ? ಗದುಗು ಭಾರತ, ಚಾಟು ವಿಠಲದ ಮಹಾಭಾರತ ಮತ್ತು ಈ 4 ಪುರಾಣಗಳನ್ನು, ರಾಮಾಯಣ, ಕನ್ನಡದ ಈ 4 ಪುರಾಣಗಳನ್ನು ಬಹಳ ಚೆನ್ನಾಗಿ ಕಲಿತು ಪ್ರವಚನ ಮಾಡ್ತಾಯಿದ್ರು. ಅವರು ಕೆಲವು ಸಂದರ್ಭದಲ್ಲಿ ಇಡೀ ಪಾರಾಯಣ ಮಾಡಿದ ನಂತರ ದಕ್ಷಿಣ ಊಟ ಕೊಟ್ಟು ಬ್ರಾಹ್ಮಣರನ್ನು ಕರೆದು ಮಹಾಪೂಜೆ ಪೂಜೆ ಮಾಡಿ ಅದನ್ನು ನಿಲ್ಲಿಸುವಂಥ ಪ್ರಸಂಗ ಇತ್ತು. ಅವರಿಗೆ ಮುಖೋತ್ತರವಾಗಿತ್ತು. ಒಂದು ಚರಣ ತೆಗೆದು 5 ಚರಣಗಳನ್ನು ಅವರು ಹೇಳ್ತಿದ್ರು. ಬ್ರಾಹ್ಮಣಿಯರಲ್ಲಿ ಅಂದರೆ ಅಧ್ಯಕ್ಷತೆ ಅವ್ರು ಹೇಳ್ತಿದ್ರು. ಆದ್ದರಿಂದ ಪ್ರಾಯಶಃ ಅವರಿಗೆ ಅವರ ಸಣ್ಣದಿದ್ದಲ್ಲಿ ನಾನು ಕೇಳಿದ್ದಂಥ ಸಾಹಿತ್ಯದ ಆಸಕ್ತಿ ಹುಡುಕಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನೊಂದು ಸಣ್ಣದಿರುವಾಗ ನನ್ನ ಅಂಕ ಚಂದ್ರವಾಗಿ ಅಂತಿತ್ತು. ಅವರಿಗೂ ಸಾಹಿತ್ಯದ ಆಸಕ್ತಿ, ಪುಸ್ತಕ ಓದುವಂಥ ಹವ್ಯಾಸ. ನನ್ನಿಂದ ಪುಸ್ತಕ ಓದಿ ಶಾಲೆಯಿಂದ ತರ್ತಾ ಇತ್ತು. ಆ ಕಾಲದಲ್ಲಿ ಓದುವಂಥ ಹವ್ಯಾಸದೊಳಗಿದ್ದು ಪ್ರಾಯಶಃ ಅದೇ ನನ್ನನ್ನು ಮನುಷ್ಯನನ್ನಾಗಿ ಮಾಡಿದ್ದೆ. ನಿಮ್ಮ ಮುಂದೆ ಕುತ್ಕೊಳ್ಳೋ ಯೋಗ್ಯತೆ ಮಾಡಿದ್ದೆ. ಪಾದಕರು ಸಾಹಿತ್ಯ ತಿಳಿದುಕೊಂಡು ಒಂದು ಯೋಗ್ಯತೆ ಬಂದಿದ್ದೆ. ನನ್ನ ನಿರಂತರವಾದ ಓದು ಮತ್ತು ಓದಿನ ಪರಿಸ್ಥಿತಿಯಲ್ಲಿ ನನ್ನ ಮನಸ್ಸು ಬೀದಿಗೊಂಡದ್ದು, ಬಂಧಗೊಂಡದ್ದು, ಹೊರಹೋಗುವಂಥದ್ದು. ಓದಿನ ಮೂಲಕ ನಮಗೆ ಬಹಳಷ್ಟು ಕಲಿಯಲಿಕ್ಕೆ ಆಗ್ತದೆ. ಓದಿನ ಮೂಲಕವೇ ನಾನು ಬೆಳಿಗ್ಗೆ ಅಂತ ನನಗೆ ಅನಿಸ್ತಾ ಇದೆ. ಓದಿನ ಮೂಲಕವೇ ನಾನು ಎಲ್ಲರೂ ಕಟ್ಟಿಕೊಳ್ಳುವುದು ಬಾಂಧವ್ಯ ಬಂತು. ಓದಿನ ಮೂಲಕ ಮನುಷ್ಯತ್ವವನ್ನು ಪಡೆದೆ. ನಾನು ಒಂದು ಮಾತು ಹೇಳಬೇಕು. ಮುಂದಿನ ಮನೆ ಇಷ್ಟ ಮನೆ ಆವಾಗ ನಾನು ಅದಕ್ಕಿಂತ ಚಿಕ್ಕ ಪ್ರಾಯ, ನಾನು ಸುಮಾರು 15ನೇ ವರ್ಷ ಪ್ರಾಯದಲ್ಲಿ ನಾನು ಹರಿಜನ ಸೇವಾ ಸಂಘ ಅಂತ ಕಟ್ಟಿದ್ದೆ. ಅದಕ್ಕೆ ಹಿನ್ನೆಲೆ ಏನಂತ ಹೇಳಿದರೆ, ನಮ್ಮ ಮನೆಯ ಒಟ್ಟಿನಲ್ಲಿ ಒಂದು ಮೂಲಮದುವೆ, ಆಚಾರ್ಯಗಳ ಮನೆಯಲ್ಲಿ ಮೂಲಮದುವೆ ಅಂತ ಇತ್ತು. ಅಲ್ಲಿ ನಾನು ಹೋಗುವಾಗ ನೋಡಿದ್ದು, ಹಿಂದೆ ಬರುವಾಗ ಒಂದು ತೋಡಿನಲ್ಲಿ ಅಳುವುದಕ್ಕೆ ಕೇಳಿಸಿತ್ತು. ನಾನು ಕೇಳುವಾಗ ಅಲ್ಲಿ ಒಬ್ಬ ಮುದುಕಿ ಎಂಜಲೆಯಲ್ಲಿ ಹೆಗ್ಗಿದ್ದ ಬಂದವಳು ತೋಡಿಗೆ ಬಿದ್ದು, ಆ ಸಂಕಟದಿಂದ ತೋಡಿಗೆ ಬಿದ್ದು ಸಂಕಟ ಪಾಪ ಅಂತ ಆಗ್ತಿತ್ತು. ಆ ಪಾಪನ ತೋಡಿಗೆ ಬಿದ್ದು ಅವಳನ್ನು ಯಾರು ಮುಟ್ಟಿರಲಿಲ್ಲ. ಕಾಲು ತುಂಡಾಗಿತ್ತು. ಹೊರಗೆ ಅಂತ ಹೇಳಿ ಮುಟ್ಟಿರಲಿಲ್ಲ. ನನಗೆ ತುಂಬ ಬೆಟ್ಟಾಗ್ತದೆ. ಕಣ್ಣೀರು ಬಂತು. ನಾನೇ ಎಲ್ಲ ಗೊತ್ತು. ನನ್ನ ಕಂಡ ಯಾರೋ ಏನು ಮುಟ್ಟು ಅಂತ ಕೇಳಿದೆ. ಏನು ಮುಟ್ಟು ಯಾನೇ ಮುಟ್ಟು ಅಂತೇಳಿ ನಾನೇ ಅವಳನ್ನು ಎದ್ದಿದ್ದು. ಮತ್ತೆ ಅದೇ ರಾತ್ರಿ ನಾನು ಮನೆಗೆ ಹೋಗಲಿಲ್ಲ. ಒಕ್ಕಲನ್ನು ಕರ್ಕೊಂಡು ಆಸ್ಪತ್ರೆಗೆ ಹೇಳಿದ್ದು. ಇದೆಲ್ಲ ನನಗೆ ಬೆಳೆದು ಬಂದದ್ದು ಓದಿನ ಮೂಲಕ. ಅದನ್ನು ಬೆಳೆಸಿದೆ. ಕಾದಂಬರಿಗಳನ್ನು ಗೊತ್ತಿದೆ. ಮಾಸ್ತಿವರ್ತು, ಪ್ರಬೋಧನ, ಇದೆಲ್ಲ ಅಲ್ಲಿ ಬರುವಂಥ ಘಟನೆಗಳು ನನ್ನ ಮನಸ್ಸನ್ನು ವಿಶಾಲ ಮಾಡಿದೆ. ಓದು ನಾನು ಎಂದು ಹೇಳ್ತಾ ಇದ್ದೇನೆ.
ಓದಿನ ಮೂಲಕ ನಾವು ಬಹಳಷ್ಟನ್ನು ಅರ್ಥಿಸಿಕೊಳ್ಬೋದು, ನಮ್ಮನ್ನು ವಿಸ್ತರಿಸಿಕೊಳ್ಬೋದು, ನಮ್ಮ ಮಾತೃತೆಯನ್ನು ತಂದುಕೊಳ್ಬೋದು ಅಂತ ಅನಿಸ್ತದೆ. ವಿಸ್ಮಯ ಅಂತ ಹೇಳಿದ್ರೆ ಅವರು ಭಾಷಣ ಮಾಡುವಂಥದ್ದು ನೀವು ಕೇಳಿರ್ಬೋದು. ಈಗ ಸ್ಪೀಡ್ ಕಡಿಮೆ ಆಗಿದೆ, ತುಂಬ ಸ್ಪೀಡ್ ಕಡಿಮೆ ಆಗಿದೆ ಅವರ ಭಾಷಣದಲ್ಲಿ. ಅದು ಎಕ್ಸ್ಪ್ರೆಸ್ ಟ್ರೈನ್ ಅವರ ಹಾಗೆ ನಾನು ಮಾತಾಡಿದರೆ ಬಹುಶಃ ನಿಮಗೆ ಒಂದೇ ಒಂದು ಅಕ್ಷರ ಅರ್ಥ ಆಗುದಿಲ್ಲ, ಅಷ್ಟು ವೇಗದಲ್ಲಿ ಆ ಅಕ್ಷರಗಳು ಬಿಡ್ತಾರೆ. ಈ ಅಕ್ಷರದ ಸ್ಫುಟತೆ ಹಿಂದೆ ಮತ್ತು ಆ ಕಮ್ಯುನಿಕೇಟ್ ಮಾಡುವ ಆ ರೀತಿಯಲ್ಲಿ ಬಹುಶಃ ಅರ್ಥಧಾರಿಕೆ ಕೆಲಸ ಮಾಡಿದರೆ ಏನೋ ಗೊತ್ತಿದೆ. ಅವರು ನನ್ನ ಹಾಗೆ ಸ್ವಲ್ಪ ಕಾಲ ಅರ್ಥ ಹೇಳಿ ಮತ್ತು ಅರ್ಥಗಾರಿಕೆಯನ್ನು ಬಿಟ್ಟವರು. ಅರ್ಥ ಇದೆ. ಈ ಮಾತಿನ ಧಾಟೆ ಹಿಂದೆಗಡೆ ನಿಮ್ಮ ಮೇಲೆ ಏನಾದರೂ ಪ್ರಭಾವ ಇದೆಯಾ? ಮಾತಿನ ಧಾಟಿಯ ಮೇಲೆ ನನ್ನ ಆ ರೀತಿಯಲ್ಲಿ ಕಿಲ್ಲೆಯವರು ಇನ್ಯಾರು ಅಲ್ಲ, ಕಿಲ್ಲೆಯವರನ್ನು ಕಸಿ ನಾನು ಮನೆಯಲ್ಲೇ ಕಾಲಮಟ್ಟ ಮಾಡಿಸಿದ್ದು. ಕಿಲ್ಲೆಯವರನ್ನು ಮತ್ತೆ ನೀವು ಇನ್ನೊಂದು ಗೊತ್ತಿರಬೇಕು, ಅಷ್ಟೊಳದಲ್ಲಿ ಸಾಹಿತ್ಯ ಮುಸ್ಲಿಂ ಅವರನ್ನು ತೊಡೆ ಅವರನ್ನು ಕಸಿಯ ಕಾಲಮಟ್ಟ ಮಾಡಿಸಿದ್ದುಂಟು. ಆದರೆ ಮಾತು ಹಾಗೆ ಹೇಳ್ತಾರೆ, ನನ್ನ ನಡುವಿನ ಅಂತ ಹೇಳ್ತಾರೆ. ನನ್ನ ಹೆಂಡತಿ ನೀವು ರಕ್ತಾಪದಲ್ಲಿ ನಿಂತು ಹೇಗೆ ನಡೆಯಬೇಕು ಅಂತ ಹೇಳ್ತಾರೆ. ಹೇಗೆ ಹಾಗೆ ಬಂತು ನನಗೆ ಗೊತ್ತಾಗ್ತದೆ. ಆಮೇಲೆ ನಿಮಗೆ ಈ ಪ್ರೋತ್ಸಾಹದ ನೀವು ಗಡಿ ಹಿಡಿದವರಾದ್ರಿಂದ ಅಲ್ಲಿ ಅದರಲ್ಲಿ ಆಸಕ್ತಿ ಸಹಜ. ನೀವು ಯಕ್ಷಗಾನದಲ್ಲಿ ಹೇಗೆ ಆಸಕ್ತಿ? ಸಾಹಿತ್ಯಿಕವಾಗಿ ಯಾಕೆಂತ ಹೇಳಿದ್ರೆ ನಾನು ಕಿಲ್ಲೆಯವರ ಪಕ್ಕೇಶ್ವರ ಸುಬ್ಬಯ್ಯಾಚಾರ್ಯರ ಶಾಸ್ತ್ರಿಗಳ ಅರ್ಥವನ್ನು ಕೇಳಿದ್ದೇನೆ. ಮತ್ತು ನನಗೆ ಆ ಮುಂದಿನ ತಲೆಮಾರಿನಲ್ಲಿ ಅತ್ಯಂತ ಪ್ರಿಯವಾದದ್ದು ಏನಾದರೆ ಕಲಾವೇದವರ ಅರ್ಥ. ಅದೊಂದು ಶ್ರೀನಿವಾಸದಲ್ಲಿ ಒಂದು ಪ್ರಭುತ್ವ ಇತ್ತು, ಒಂದು ಜನರನ್ನು ಆಕರ್ಷಣೆ ಮಾಡುವುದು ಇತ್ತು. ಆದರೆ ದೇಹದ ವಿಶಿಷ್ಟ ಶೈಲಿ ಅದು ನನಗೆ ಹೇಗೆ ಖಚಿತವಾಗಿ ಹೇಳಿಕೆ ನನಗೆ ಆಗುವುದಿಲ್ಲ. ಆದರೂ ಶ್ರೋತೃಗಳನ್ನು ಹಿಡಿದಿರುವಂಥ ಒಂದು ಚಾತುರ್ಯತೆ, ಅನಿರ್ವಚನೀಯವಾದಂಥ ಒಂದು ಶಕ್ತಿ ಅವರ ಅರ್ಥಗಾರಿಕೆಯಲ್ಲಿತ್ತು. ಅದು ಎಂದೂ ತನ್ನ ಪಾತ್ರವನ್ನು ಮೀರಿ ಆಗಿ ಹೋಗ್ತಿದೆ. ಶ್ರೀನಿವಾಸ ಆಳದೊಳಗ ಕೆಲವೊಂದು ಪಾತ್ರವನ್ನು ಮೀರಿ ದುರ್ಯೋಧನ ಶ್ರೇಷ್ಠ ಅಂತ ಮಟ್ಟಕ್ಕೆ ಹೋಗ್ತಿದ್ದು. ಆಗ ದುರ್ಯೋಧನಾಗಲಿ ಅಥವಾ ಯಾವುದೇ ಪಾತ್ರವನ್ನು ಮಾಡಿದ್ದು ಪಾತ್ರವನ್ನು ಮೀರಿದ ಅರ್ಥವನ್ನು ಅವರು ಹೇಳಿದ್ದೇ ಇಲ್ಲ. ಪಾತ್ರಕ್ಕೆ ಅನುಚಿತವಾಗಿ ಅವರು ಪಾತ್ರವನ್ನು ಬೆಳೆಸಿಕೊಂಡು ಹೋಗೋದು ನನಗೆ ಬಹಳ ಮೆಚ್ಚುಗೆ ಅಂತೂ ನೀವು 80ರ ದಶಕದಲ್ಲಿ ಯಕ್ಷಗಾನ ಪರಿಷತ್ ಅನ್ನೋದನ್ನು ನೀವು ಸ್ಥಾಪನೆ ಮಾಡಿ ನೀವಾಗ ಅಧ್ಯಕ್ಷರಾಗಿದ್ರಿ. ಅದು ಸ್ವಲ್ಪ ಸಿನಿಮಾ ಒಳ್ಳೆ ಕೆಲಸ ಮಾಡಿದೆ. ಅದರ ಚಟುವಟಿಕೆ ಬಗ್ಗೆ ನಿಮಗೆ ಏನು ಅನಿಸ್ತದೆ? ನಮಗೆ ಅದು ನಾನು ಅಧ್ಯಕ್ಷನಾದ ಎಷ್ಟಕ್ಕೆ ನನಗೆ ಗೊತ್ತಿಲ್ಲ. ಅದನ್ನು ಪ್ರಾರಂಭ ಮಾಡಿ ಮೀಡಿಯಾ ಮಾಬಲ್ ಬಿಟ್ಟು ನನ್ನನ್ನು ಅಧ್ಯಕ್ಷ ಮಾಡಿ ಆ ಕೆಲಸ ಮಾಡಿದವರು ಅವರು. ಆದರೆ ನನಗೆ ಆಸಕ್ತಿ ಇರಲಿಲ್ಲ ಅಂತಲ್ಲ. ಹಾಗೆ ಭೂಮಿಕವನ್ನು ಪ್ರಾರಂಭ ಮಾಡಿ ನನ್ನ ಬ್ಯಾಂಕಿನಲ್ಲಿ ಒಬ್ಬರು ಶ್ರೀನಿವಾಸ್ ಭಟ್ ಅಂತ, ಈಗ ಗೋಪಿನಾಥ್ ಭಟ್ ಅಂತ ಅವರ ತಂದೆ ಸೆಕ್ರೆಟರಿ ಆಗಿದ್ದು ಅವರು. ಹಾಗೆ ಇನ್ನೊಂದು ಮಂಗಳ ಫಿಲ್ಮ್ ಸೊಸೈಟಿ ಅಂತ ಇತ್ತು, ಜಗತ್ತಿನ ಎಲ್ಲ ಬೈಕ್ ಫಿಲ್ಮ್ ಅದನ್ನು ಅಬ್ದುಲ್ ರಹಮಾನ್ ಪಾಷಾ ಅಂತ ಒಬ್ಬರು ಆಕಾಶವಾಣಿಯಲ್ಲಿ ಅವರು. ಇನ್ನೊಂದು ಸಾಹಿತ್ಯಿಕವಾದಿತ್ತು, ಇದು ತಿಲಕನಾಥ ಮಂಜೇಶ್ವರ ಕಾರ್ಯದರ್ಶಿ ಆಗಿತ್ತು. ಹೀಗೆ ಆದರೆ ಅವರು ನಾನು ಅಧ್ಯಕ್ಷನಾಗಿದ್ದು ಬರೀ ಕೂತುಕೊಳ್ಳು ಚೇರ್ನಲ್ಲಿ ಕೂತುಕೊಳ್ಳು ಅಧ್ಯಕ್ಷ ಆಗಿರಲಿಲ್ಲ. ನನಗಂದ್ರೆ ತುಂಬ ಆಸಕ್ತಿ ಇದ್ದನ್ನು ನಾನು ದಕ್ಷತೆ ವಹಿಸಿದ್ದೆ. ಯಕ್ಷಗಾನ ಪರಿಷತ್ತಿನಲ್ಲಿ ನನಗೆ ತುಂಬ ಆಸಕ್ತಿ ಯಾಕಂತ ಹೇಳಿದರೆ ಯಕ್ಷಗಾನ ನಮ್ಮ ಜೀವಂತ ಕಲೆ, ನಮ್ಮ ಕರಾವಳಿ ಕರ್ನಾಟಕವನ್ನು ಸಮಗ್ರ ಭಾರತದಲ್ಲಿ ಎತ್ತಿ ಹಿಡಿದಂಥ ಕಲೆ. ಶಿವರಾಮ ಕಾರಂತರನ್ನು ಇಂಟರ್ನ್ಯಾಷನಲ್ ಫಿಲ್ಮ್ ಮಾಡಿದ್ದೆ ಅವರು ಯಕ್ಷಗಾನದ ಬರಹಗಳು. ಒಂದು ಪ್ರಸಂಗವನ್ನು ನಾನು ಹೇಳಬೇಕು, ತಮಗೆಲ್ಲ ಇದು ತಿಳಿದಿರಬೇಕು. ಶಿವರಾಮ ಕಾರಂತರಿಗೆ ಏನಾದರೂ ಶಿವರಾಮ ಕಾರಂತರನ್ನು ಹುಡ್ಲಿಕ್ಕೆ ನಮಗೆ ಸಾಧ್ಯವಿಲ್ಲ, ಅಷ್ಟೇ ಎತ್ತರದ ವ್ಯಕ್ತಿ. ಆದರೆ ವಿದೇಶಕ್ಕೆ ಪ್ರಪ್ರಥಮವಾಗಿ ಯಕ್ಷಗಾನವನ್ನು ಕೊಂಡು ಹೋದವರು
ಶ್ರೀನಿವಾಸ ಉಡುಪ ಅದು ಮತ್ತೆ ಹಾಗೆ ಅದು ಯಾಕಾಯ್ತಂತ ಶ್ರೀನಿವಾಸ ಉಡುಪರು ನಾನು ಸ್ಥಾಪನೆ ಮಾಡಿದಂಥ ದೀಪಿಕಾ ಹೈಸ್ಕೂಲ್ ಮುಖ್ಯ ಉಪಾಧ್ಯಾಯರಾಗಿದ್ದರು. ಆವಾಗ ನಾನು ಅದರ ಅಧ್ಯಕ್ಷನಾಗಿ ಅವರು ಮಾಡಿದ್ದು. ಸಾಲಿಗ್ರಾಮ ಮಕ್ಕಳ ಮೇಲೆ ಅಧ್ಯಕ್ಷರನ್ನಾಗಿ ಆವಾಗಲೇ ನನ್ನನ್ನು ಮಾಡಿದರು. ಶ್ರೀನಿವಾಸ ಉಡುಪರು ಅವರು ವಿದೇಶಕ್ಕೆ ಇಂಟರ್ನ್ಯಾಷನಲ್ ಚಿಲ್ಡ್ರನ್ಸ್ ಡೇ ಬಾಲಕರ ದಿವಸದಲ್ಲಿ ಅಮೇರಿಕದಲ್ಲಿ 9, ಲಂಡನ್ನಲ್ಲಿ 2, ಫ್ರಾನ್ಸ್ನಲ್ಲಿ 1, ಹೀಗೆ ಹಲವಾರು ಕಡೆಗಳಲ್ಲಿ ಯಕ್ಷಗಾನವನ್ನು ಪ್ರದರ್ಶನವನ್ನು ಬಂದಿದ್ದಾರೆ. ಈ ಯಕ್ಷಗಾನದಲ್ಲಿ ಅನಂತರ ಹುಲಿಯ ಬಾಬಲೊಟ್ಟು ನಿಮ್ಮಪ್ಪಯ್ಯನವರ ಮಗನಿಗೆ ಗೊತ್ತಿದೆ. ಅವರು ಇದನ್ನು ಪ್ರಾರಂಭ ಮಾಡಬೇಕು, ಅಧ್ಯಕ್ಷರಾಗಿರ್ಬೇಕಂತ ಹೇಳಿದ್ದು. ಆವಾಗ ಮಾಂಬಾಡಿಯವರನ್ನು ಬಂದು ಅವರು ದೀಪ ಹೊತ್ತಿಸಿ ಆ ಸಂಸ್ಥೆಯನ್ನು ಉದ್ಘಾಟನೆ ಮಾಡಿದರು. ಅದಕ್ಕೆ ರಾಮಲಿಂಗಗಳಿದ್ದು ಮಾಂಬಾಡಿಯವರು ಕಾರಣಕ್ಕೆ ಇಳಿಯುವಾಗಲೇ ಹೋಗಿ ಅವರ ಕಾಲು ಹಿಡಿದು ಅಷ್ಟಾವಸರ ಮಾಡಿದ್ದ ಟಿಕೆಟ್ ಇಲ್ಲ, ನನಗೆ ಗೆಜ್ಜೆ ಕೊಟ್ಟವರು ಮತ್ತು ಮಾಂಬಾಡಿಯವರು. ನನಗೆ ಅದು ಭಾಳ ಸಂತೋಷದ ಸ್ಮರಣೆ ಇಲ್ಲ. ಯಾಕಂತ ಹೇಳಿದರೆ ಒಬ್ಬ ಶ್ರೇಷ್ಠ ಕಲಾವಿದಾಗಿದ್ದರು ಆವಾಗ ಅದಕ್ಕೆ ರಾಮಲಿಂಗರು. ಅವರು ಕಾಲಿ ಒಂದು ಕಾಲ ಇರ್ತಿದ್ರು, ಆ ಕಾಲಿರುವಾಗಲೇ ಒಂದು ಕಾಲಿಗೆ ಹೇಳಿತು. ಅಂದರೆ ನೀವಿನ ಬಗುತಿ ಇನ್ನೊಂದು ತನಕ ದೊರೆಯದನ್ನ ಮುಕುತಿ ಅಂತ ಹೇಳ್ತಾರಲ್ಲ ಹಾಗೆ. ಯಕ್ಷಗಾನಗಳಿಂದ ಮತ್ತೆ ಅದರ ಬಣ್ಣ ಮುಖವರ್ಣಿಗಳ ಒಂದು ಕಮ್ಮಟ, ವೇಷಗಾರಿಕೆ ಕಮ್ಮಟ, ಉಡಿಕೆ ಕಮ್ಮಟ, ಹಲವಾರು ಕಮ್ಮಟಗಳನ್ನು ಮಂಗಳೂರಲ್ಲಿ ಮಾಡಿದ್ದೇವೆ. ಅದು ಮುಳಿಗೆ ಬಾಬಲ್ಪಟ್ಟ ಜೊತೆಗೆ ಕೊನೆಯಾಯಿತು. 60 ಮತ್ತು 70 ದಶಕದಲ್ಲಿ ವಿ ಕಾರಂತ ನಾಟಕದಲ್ಲಿ ಮಾಡುವಂತಹ ಕ್ರಾಂತಿಕಾರಿಯಾದಂತಹ ಪ್ರಯೋಗ ರೀತಿ ಇವುಗಳಿಂದ ನಮ್ಮ ಜಿಲ್ಲೆ ಇಡೀ ಪ್ರಭಾವಿತ ಆಗಿದೆ. ಆ ಸಂದರ್ಭದಲ್ಲಿ ನಾಟಕಗಳಾಗ್ತದೆ, ಕಂಪನಿ ರೀತಿಯ ಹೋಲಿಕೆ ನಾಟಕಗಳು, ತುಳು ನಾಟಕಗಳು, ಗಣೇಶನ ರೀತಿಯ ನಾಟಕಗಳು ಎಲ್ಲ ಆಗ್ತಾಯಿತ್ತು. ನೀವು ಭೂಮಿಕಾ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ರೆ ಹಿಂದ್ಗಡೆ ಯಾವ ಧೋರಣೆ ಇತ್ತು? ಈ ಪ್ರಭಾವ ಏನಾದರೂ ಇತ್ತು? ಆ ಹುಡುಗರು ಅದನ್ನು ಈ ರೀತಿ ಹೊಸ ರೀತಿಯಲ್ಲಿ ಆಡಬೇಕು ಅನ್ನುವಂಥ ಏನಾದರೂ ಪ್ರೇರಣೆ ಇತ್ತು? ಇಲ್ಲ, ಆವಾಗ ನಾನು ಬ್ಯಾಂಕಿನ ಅಧ್ಯಕ್ಷನಾಗಿದ್ದೆ. SKPCC ಬ್ಯಾಂಕಿನ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷನಾಗಿದ್ದೆ. ಆವಾಗ ಶ್ರೀನಿವಾಸ ಭಟ್ ಅಂತಂದವರು ತುಂಬ ಒಳ್ಳೆಯ ನಟ. ಜಯಮಾಲ, ಈಗ ಜಯಮಾಲ ಅವರಿಗೆ ಹೆಣ್ಣು ಮಾತುವಾಗಿ ಜಯಮಾಲ ಅವರು ಭಾಗವಹಿಸ್ತಾ ಇದ್ದರು ಶ್ರೀನಿವಾಸ ಭಟ್. ಅವರು ನಾಟಕ ಮಾಡುವಂಥದ್ದು ತಾವು ಕಾಲೇಜ್ ಲೆಕ್ಚರರ್ಸ್ ಇಲ್ಲ, ನನ್ನ ನಿಕಟ ಸಂಪರ್ಕದಲ್ಲಿದ್ದರು. ನಾನು ಸಾಹಿತ್ಯದ ಅಭಿರುಚಿದ್ದರಿಂದ ಕನ್ನಡ ಲೆಕ್ಚರರ್ಸ್ ಇದ್ದಾರೆ, ದಾಮೋದರ್ ಶೆಟ್ಟಿ, ನಾರಾಯಣ್ ಶರ್ಮಾ, ಇಂಥ ಹಲವಾರು ಜನ. ಆ ದುಡ್ಡಿರಾಜು ಮತ್ತು ಬ್ಯಾಂಕಿನ ಅಧಿಕಾರಿಗಳು ಸೇರಿ ಈ ತಂಡವನ್ನು ಮಾಡಿದರು. ಅದು ನನಗೆ ತುಂಬ ಸಂತೋಷ ಕೊಟ್ಟದ್ದು ಒಂದು ವಿಚಾರ. ಯಾಕಂತ ಹೇಳಿದರೆ ಕಾವೇರಿ ನಾಟಕ ಎಂದು ಮಾತಿದೆ, ಅದು ನನಗೆ ಭಾಳ ಇದಂತಿತ್ತು. ಮತ್ತು ನೀವು ಹೇಳಿದ್ವಿ ಕರಾವಳಿಯನ್ನು ಭಾಳ ಪ್ರಭಾವಿಸಿದ್ರು ಅಂತ ಹೇಳಿ ಕಾರಂತರು ಸಮಗ್ರ ಕರ್ನಾಟಕದಲ್ಲಿ ಪ್ರಭಾವಿಸಿದರು. ಅದು ಅವರ ನ್ಯಾಷನಲ್ ಲೆವೆಲ್ನಲ್ಲಿ ಹಿಂದುಳಿಗೆ ಅವರನ್ನು ಕರ್ತಿರಲ್ಲ. ಯಾಕಂದರೆ ಕಾರಂತರ ಪ್ರಭಾವ ಬರೀ ಕರಾವಳಿಗೆ ಮಾತ್ರ ಸಮಗ್ರ ಗಿರೀಶ್ ಕಾರ್ನಾಡ್ ನಾಟಕದಲ್ಲಿ ಒಂದು ಜೀವಂತಿಕೆಯನ್ನು ಕೊಟ್ಟವರೇ ನಮ್ಮ ಕಾರಂತರು. ಆ ಪ್ರಭಾವವನ್ನು ಅದಕ್ಕಿಂತ ಮೊದಲು ಭೂಮಿಗೆ ನಾವು ಪ್ರಾರಂಭ ಮಾಡಿದ್ದೇವೆ. ಕಾರಂತರ ಪ್ರಭಾವ ಪ್ರಾರಂಭ ಆಗುವ ಮೊದಲು ನಾವು ಭೂಮಿಕವನ್ನು ಪ್ರಾರಂಭ ಮಾಡ್ತೇವೆ. ಅದಕ್ಕೆ ಏನು ನಾನು ಅನಿಸುತ್ತೆ ಅಂತ ಹೇಳಿದರೆ, ಒಂದು ನಾವು ಮಾಡ್ತಾಯಿದ್ದೆವು, ಒಂದು ತರಬೇತಿಗಾಗಿ ನನ್ನ ಬ್ಯಾಂಕನ್ನು ಕೊಠಡಿಯನ್ನು ಕೊಡ್ತಾಯಿದ್ದೆ. ರಾತ್ರಿ ಉಳಿಯಬೇಕಾದ್ರೆ ನನ್ನ ಅಧ್ಯಕ್ಷರ ಕೋಣೆ ಇಟ್ಟಿದ್ರು, ಅದನ್ನು ನಾನು ಕೊಡ್ತಾಯಿದ್ದೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಏನು ಅಂತ ಹೇಳಿದರೆ, ನಾಟಕ ಆದ ಮರು ದಿವಸ ನಾವು ಮತ್ತೆ ಸೇರ್ತಾ ಇದ್ದೇವೆ. ಎಲ್ಲಿ ತಪ್ಪಾಯಿತು, ಎಲ್ಲಿ ಹೋಗ್ಬಾರ್ದು, ಮರು ವಿಮರ್ಶೆಗಳು. ಆ ಮೂಲಕ ತಿದ್ದುಪಡಿಗೆ ಸಾಧ್ಯವಾಗ್ತಿತ್ತು ನಟರಿಗೆ, ಮತ್ತು ಮರು ಚಿತ್ರಣ ಮಾಡಲಿಕ್ಕೆ ಸಾಧ್ಯವಾಗ್ತಿತ್ತು. ಅಭಿನಯದಲ್ಲಿ, ದೃಶ್ಯದಲ್ಲಿ ಅಥವಾ ರಂಗ ವೇದಿಕೆಯಲ್ಲಿ ಬದಲಾವಣೆಗಳನ್ನು ಮಾಡಲಿಕ್ಕೆ ಸಾಧ್ಯ. ಅದು ನನಗೆ ತುಂಬ ಸಂತೋಷ ಕೊಟ್ಟಂಥ ಒಂದು ಸಂಸ್ಥೆ ಮತ್ತು ಬಹಳ ಕಾಲ ನಾನು ಅಧ್ಯಕ್ಷನಾಗಿದ್ದಂಥ ಒಂದು ಸಂಸ್ಥೆ. ಈಗ ಒಂದು
ರಾಜಕೀಯದ ಸಂಬಂಧವಾಗ್ತಾ ಇದ್ದೇನೆ. ನೀವು ಸಹಕಾರಿಯಾಗಿ ಅಧ್ಯಕ್ಷರಾಗಿ ಇದ್ದವರು, ನಮ್ಮ ಎಲ್ಲ ಕಡೆಯಲ್ಲಿ ಕೃಷಿಕರ ಆತ್ಮಹತ್ಯೆಯ ದೊಡ್ಡ ಸಮಸ್ಯೆ ನಮಗೆ ಕಾಣಿಸಿಲ್ಲ. ನಮ್ಮ ಜಿಲ್ಲೆಯಲ್ಲಿ ಹಾಗೆ ಆಗಿಲ್ಲ. ಇದರ ಹಿಂದುಗಡೆ ಈ ಸಹಕಾರಿ ರಂಗದ ಪ್ರಭಾವ ಏನಾದರೂ ಇರಬಹುದು? ಹಾಗೆ ನನಗೆ ಯಾಕಂತ ಹೇಳಿದರೆ ನಮ್ಮ ಜಿಲ್ಲೆಯಲ್ಲಿ ಬಹಳ ದೊಡ್ಡ ಕೃಷಿಯ ಜೊತೆಗೆ ಬೀದಿ ಇಂಡಸ್ಟ್ರಿ ಇತ್ತು. ಮತ್ತು ಮುಂದಿನ ದಿವಸಗಳಲ್ಲಿ ಈ ಬಂದ ದಿವಸಗಳಲ್ಲಿ ಇಲ್ಲಿ ಸಾಕಷ್ಟು ಜನ ವಿದ್ಯಾವಂತರಾಗಿ ಹೊರ ದೇಶಗಳು ಮುಂಬೈಗೆ ಹೋದರು, ಸಾಕಷ್ಟು ಜನ ಮುಂಬೈಗೆ ಹೋದರು. ಮತ್ತು ದುಬೈ ಆ ಕಡೆ ಕೂಡ ನಮ್ಮ ಜನ ಹೋದರು. ಇವತ್ತು ಮುಂಬೈಯಲ್ಲಿ ಈಗ ಇರುವಂಥ ಹೋಟೆಲ್ಗಳಲ್ಲಿ ಟೋಟಲ್ ಮುಂಬೈ ಹೋಟೆಲ್ಗಳಲ್ಲಿ 87% ದಕ್ಷಿಣ ಕನ್ನಡ ಜಿಲ್ಲೆಯವರು ಹೋಟೆಲ್. ಟೋಟಲ್ ಹೋಟೆಲ್ನಲ್ಲಿ ಇದು ಅಧಿಕೃತ ಸಂಖ್ಯೆ ನಾನು ಹೇಳ್ತೇನೆ. ಅಲ್ಲಿ ಆಹಾರದ ಒಂದು ಸಮಿತಿ ಇದೆ, ಅದು ಮಾಡಿದ ಲೆಕ್ಕದ ಪ್ರಕಾರ 87% ದಕ್ಷಿಣ ಕನ್ನಡ ಜಿಲ್ಲೆಗಳ ಹೋಟೆಲ್ಗಳಿವೆ. ಇದರಿಂದ ಏನಾಗುತ್ತೆ, ಅಲ್ಲಿಗೆ ಜನರಿಗೆ ಹೋಗಿ ಕೆಲಸಕ್ಕೆ ಪ್ರಾರಂಭವಾಯಿತು. ಹೈವೇರಿಗೆಲ್ಲ ಬೀದಿ ಕಟ್ತಾ ಇದ್ರು, ಅದೊಂದು ಇಂಡಸ್ಟ್ರಿ. ಅದು ಪರಿಣಾಮ ಬಹಳ ಕೆಟ್ಟಾಗಿತ್ತು. TV ಬರ್ತಿತ್ತು, ಆರೋಗ್ಯ ಚೆನ್ನಾಗಿರ್ತಿಲ್ಲ. ಆದರೂ ಒಂದು ಉದ್ಯೋಗವಾಗಿ ಅದು ಕೃಷಿಗಿಂತ ಹೆಚ್ಚಿನ ಒಂದು ಆರ್ಥಿಕ ಸಂಬಂಧಗಳನ್ನು ಒದಗಿಸಿಕೊಡ್ತಿತ್ತು. ನಾನು ಒಂದು ಪ್ರಶ್ನೆ ಕೇಳ್ತೇನೆ, ಆಮೇಲೆ ಮತ್ತು ಒಂದು 5 ನಿಮಿಷ ಸಭಿಕರು ಪ್ರಶ್ನೆಗಳನ್ನು ಕೇಳ್ಬೋದು ಅಂತ ಸಮಿತಿಯವರು ಸಮಯಾವಕಾಶ ಇದೆ ಅಂತ ಹೇಳಿದ್ದಾರೆ. ನಾನು ಆಳುವರಲ್ಲಿ ಕೇಳ್ತಾ ಇರೋ ಪ್ರಶ್ನೆ, ನಮ್ಮ ಕರಾವಳಿಯ ಸಾವಿರಾರು ಕುಟುಂಬಗಳು ಇತ್ತೀಚೆಗೆ ಸಾರ್ವಜನಿಕವಾಗಿ ಹೇಳಿಕೊಳ್ಳಿಕ್ಕೆ ಸಾಧ್ಯ ಇಲ್ಲದಂಥ ಒಂದು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಅದೇನೆಂದರೆ ವಿವಾಹ ವಿಚ್ಛೇದನದ ಸಮಸ್ಯೆ. ನನ್ನ ಮಿತ್ರರೊಬ್ಬರು ಹೇಳಿದರು, ಬೆಂಗಳೂರಿನವರು ನ್ಯಾಯಾಧೀಶರು ಅವರ ಹತ್ರ ಕೇಳಿದ್ರಂತೆ, ಏನು ಸ್ವಾಮಿ ನಿಮಗೆ ಕರಾವಳಿಯವರಿಗೆ ಏನು ಶಾಪ ತಟ್ಟಿದೆ? ಬೆಂಗಳೂರಿನ ಕೋರ್ಟಿಗೆ ಬರ್ತಾ ಇರುವ ಒಂದು 30,000 ವಿವಾಹ ವಿಚ್ಛೇದನದ ಡೈವೋರ್ಸ್ನ ಅರ್ಜಿಗಳಲ್ಲಿ 27,000ರಷ್ಟು ನಿಮ್ಮ ಕರಾವಳಿಯ ಕುಟುಂಬಗಳಿಂದ ಬರ್ತಾ ಇದೆ. ಏನು ಶಾಪ ತಟ್ಟಿದೆ ನಿಮಗೆ ಕರಾವಳಿಯವರಿಗೆ ಅಂತ ಅವರು ಬಹಳ ಬೇಸರದಿಂದ ನ್ಯಾಯಾಧೀಶರು ಕೇಳಿದರು. ನಾವು ಸುತ್ತಮುತ್ತ ದಿನ ನೋಡ್ತಿರುವಂಥ ಹೆಚ್ಚಾಗ್ತಿರುವಂಥ ಒಂದು ಸಮಸ್ಯೆ. ಆದರೆ ನೀವು ಕೂಡ ಬೆಂಗಳೂರಿಗೆ ನಿಮ್ಮ ಮಗಳ ಮನೆಗೆ ಹೋದಾಗ ಬೆಂಗಳೂರಲ್ಲಿರುವ, ಮುಖ್ಯವಾಗಿ ಬೆಂಗಳೂರಲ್ಲಿರುವ ನಮ್ಮವರ ಅನೇಕ ಕುಟುಂಬದ ಇಂಥ ಸಮಸ್ಯೆಗಳನ್ನು ಗಮನಿಸಿರ್ಬೋದು. ಎಲ್ಲಿ ಈ ಬಿಕ್ಕಟ್ಟು ಮೂಡ್ತಾ ಇದೆ, ಎಲ್ಲಿ ಕೌಟುಂಬಿಕ ಬಿರುಕು ಮೂಡ್ತಾ ಇರೋದಕ್ಕೆ ಮೂಲ ಕಾರಣ ಏನಿರ್ಬೋದು? ಅಥವಾ ಈ ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡುವುದರಲ್ಲೇ ನಾವೇನಾದ್ರು ತಪ್ಪು ಮಾಡ್ತಾ ಇದ್ದೇವೋ, ಏನಾಗ್ತಾ ಇದೆ ಅಂತ ಅನಿಸ್ತಾ ಇದೆ ನನಗೆ. ಬಹಳ ವಿಷಾದ ಸಂಗತಿ ಇದು. ಆದರೆ ನನಗೆ ಅನಿಸುವುದು ಏನು ಅಂತ ಹೇಳಿದರೆ, ಪೂರ್ತಿ ಬರುವಂಥ ಕೂಡು ಕುಟುಂಬಗಳಿದ್ವಲ್ಲ, ಅದು ಒಂದು ಹೋದ ಪ್ರಾರಂಭದಲ್ಲಿ ಒಂದು ಅಲ್ಲಿ ಹೊಂದಾಣಿಕೆಯಲ್ಲಿ ನಾವು ಬಾಳಲಿಕ್ಕೆ ಸಾಧ್ಯ ಇರಲಿಲ್ಲ. ಕೂಡು ಕುಟುಂಬ ನಮಗೆ ಕೊಟ್ಟ ದುಡ್ಡ ಕೊಟ್ಟು ನಾನು ಇಷ್ಟು ಸ್ವಲ್ಪ ವಿಶಾಲ ಹೃದಯಕ್ಕೆ ಆಗಲಿಕ್ಕೆ, ಮತ್ತು ಅತಿಯಾಗಿ ಮೇಲೆ ಕೇಳುವಂಥದ್ದನ್ನು ಭಾಷೆಗೆ ನಾನು ಕೂಡು ಕುಟುಂಬದಲ್ಲಿ ಬಹಳ ಮುಖ್ಯ ಕಾರಣ. ಅಲ್ಲಿ ಹೊಂದಾಣಿಕೆ ಇರ್ತಿತ್ತು. ಅದರಿಂದ ಈಗ ಸ್ವಂತಿಕೆಯಲ್ಲಿ ನಾವು ಬಾಳ್ತಾ ಇದ್ದೇವೆ. ಅದು ಎರಡೂ ಕಡೆಯಿಂದ, ಹೆಣ್ಣಿನ ಕಡೆಯೂ ಮತ್ತು ಗಂಡಿನ ಕಡೆಯೂ ನಾನು ಹೇಳಿದ್ದಾಗಬೇಕನ್ನುವಂಥ ಒಂದು ಹಠ ಇರುವುದರಿಂದ, ಛಲ ಇರುವುದರಿಂದ, ಜೊತೆಗೆ ಎರಡೂ ಜನ ಗಳಿಸಿ ಬಾಳಲಿಕ್ಕೆ ಸ್ವತಂತ್ರವಾಗಿ ಬಾಳಲಿಕ್ಕೆ ಶಕ್ತರಾದ ದೇಶದಿಂದ ಪ್ರಾರಂಭ ತೊಂದರೆ. ಇದಕ್ಕೆ ಇದೇ ಕಾರಣ ವ್ಯಕ್ತಿಗಳಿಗೆ ಆಗಲಿ 37,000 ರೂಪಾಯಿ ನಾವು ಅಂತ್ಯಸಂಖ್ಯೆ ಗೊತ್ತಿಲ್ಲ. ಆದರೆ ಹಿಂದೆ ನಾನು ಮದುವೆಯಾಗುವಾಗ ನನ್ನ ತಂದೆಯವರು ನೋಡಿದ್ದು, ಮತ್ತು ನನ್ನ ನೋಡಲಿಕ್ಕೆ ಹೇಳಿ ನಾನು ಹೇಳಿದೆ, ಯಾರಾದರೂ ನೋಡಿ ಕೂಡಿ ಆದರೆ ಬೇರೆ ಹಾಗೆ ಈಗ ಏನಾಗಿದೆ ಅಂತ ಹೇಳಿದ್ರೆ,
ಪರಸ್ಪರ ಒಂದು ಮಾತಾಡಿಕೊಳ್ತಾರೆ, ಮದುವೆ ಆಗ್ತಾರೆ. ಮತ್ತೆ ಅವಳಿಗೆ ಇವಳಿಗೆ ಶಾಲೆಗೆ ಹೋಗುವುದಿಲ್ಲ, ಇವಳಿಗೆ ಅವಳಿಗೆ ಶಾಲೆಗೆ ಹೋಗುವುದಿಲ್ಲ. ಪರಸ್ಪರ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಪ್ರವೃತ್ತಿ ಬರೀ ಗಂಡು ಹೆಣ್ಣುಗಳಲ್ಲಿ ಬರ್ತದೆ. ವ್ಯಕ್ತಿಗಳಲ್ಲಿ ಕೂಡ ಅಂಥ ಒಂದು ಸ್ಥಿತಿ ಬಂದಿದೆ. ನೋಡಿ, ಒಂದು ಸಾಮಾಜಿಕವಾದಂಥ ಹೊಂದಾಣಿಕೆ ನಮ್ಮ ಬಗ್ಗೆ ಏನಿದೆ, ಎಲ್ಲ ಜಾತಿಯ ಹೊಂದಾಣಿಕೆಗಳು ಅಥವಾ ಮನೆಯ ಹೊಂದಾಣಿಕೆಗಳು, ಕೂಡು ಕುಟುಂಬದಲ್ಲಿ ದೊಡ್ಡ ಹಿರಿಯರಲ್ಲಿ ಹಿಡಿದು ನನ್ನ ಮನೆಯಿಂದ ನಾನು ಶಾಲೆಗೆ ಹೋಗುವಾಗ 20 ಜನ ನಾವು ಒಟ್ಟಿಗೆ ಶಾಲೆಗೆ ಹೋಗ್ತೀವಿ. ಬರೀ ನಮ್ಮ ಕುಟುಂಬದವರು ಮಾತ್ರ, ಯಾವ್ಯಾವ ಮನೆಗಳು ನಮ್ಮ ಜಾತಿಗಳೆಲ್ಲ ಮಾಡ್ತಿರಲಿಲ್ಲ, ಬಂದಾಗ ಕೂಡುತ್ತಿದ್ದು ಸಂಬಂಧ ಏನಂತೇಳಿ ಗೊತ್ತಿಲ್ಲ, ದೂರದ ಸಂಬಂಧ ಇರ್ತಿತ್ತು. ಆದರೂ ಎಷ್ಟು ಹೊಂದಾಣಿಕೆ ಇತ್ತಂತ ಹೇಳಿದ್ರೆ ನಾವು ಬೇರೆ ಅವರು ಬೇರೆ ಅಂತ ಅನ್ನುವಂಥ ಮನಸ್ಥಿತಿ ಇರಲಿಲ್ಲ. ಆ ಹೊಂದಾಣಿಕೆಯ ಪ್ರಾರಂಭದಲ್ಲಿ ಕಲ್ತ್ಕೊಳ್ಳಿಲ್ಲ ಅಂತ ನನಗೆ ಅನಿಸ್ತದೆ. ಜೊತೆಗೆ ಈ ದಿವಸಗಳಲ್ಲಿ ನಾವು ಮಕ್ಕಳನ್ನು ಬೆಳೆಸುವ ರೀತಿ ಕೂಡ ಹಾಗೆ ಅಂತ ನನಗೆ ಅನಿಸ್ತದೆ. ನಾವು ಮಕ್ಕಳನ್ನು ಪ್ರತ್ಯೇಕತೆ ಓದೋದಾಗ್ತದೆ. ಅವರು ಓದ್ತಾರ, ಮೊಬೈಲ್ ನೋಡ್ತಾ ಇರ್ತಾರ ಅಥವಾ ಟಿ ವಿ ನೋಡ್ತಾ ಇರ್ತಾರ, ಓದಿ ಅದ್ರ ಜೊತೆಗೆ ಇನ್ನೂ ನಾನು ಮಾತಾಡ್ತೇನೆ. ತಂದೆ ತಾಯಿಯವರು ಅವರ ಮಕ್ಕಳು ಹೈಯೆಸ್ಟ್ ಮಾರ್ಕ್ಸ್ ತೆಗೆದ್ರೆ ಸಾಕಾಗ್ತದೆ. ಅದು ಭಾಳ ನನ್ನ ಮನೆಯಲ್ಲಿ 97% ಬಂದಿದೆ ಅಂತ ಅನ್ನೋದ್ರಲ್ಲಿ ಬೇಕಾಗ್ತದೆ. ಕಾಲೇಜುಗಳಿಗೆ ಮ್ಯಾಕ್ಸಿಮಮ್ ಪಾಸ್ ಅಂದರೆ ಸಾಕಾಗ್ತದೆ. ಅಲ್ಲಿಯ ನಡೆಸುವವರಿಗೆ ಮ್ಯಾಕ್ಸಿಮಮ್ ರ್ಯಾಂಕ್ ಬಂದರೆ ಸಾಕಾಗ್ತದೆ. ಆದರೆ ಎಷ್ಟೊಂದಲ್ಲಿ ಗುಣವಂತಿಕೆ ಇದೆ. ಒಂದು ವಿದ್ಯಾಭ್ಯಾಸದೊಳಗೆ ಬರೀ ವಿದ್ಯಾಭ್ಯಾಸ ನಮಗೆ ಕೆಲಸಕ್ಕೆ, ಹಣ ಗಳಿಸಲಿಕ್ಕೆ ಅಥವಾ ಉಳಿದ ಯಾವುದೇ ಮಾತಾಡೋದು ಮನಸ್ಸನ್ನು ತಿದ್ದಿದ್ದಕ್ಕೆ ಕೂಡ ಬೇಕು. ವಿದ್ಯಾರ್ಥಿ ವಿನಯ ವಿನಯ ಬರಬೇಕು, ಹೃದಯವಂತಿಕೆ ಬರಬೇಕು, ವಿಶಾಲತೆ ಬರಬೇಕು, ವೈಶಾಲ್ಯವನ್ನು ತಿಳಿದುಕೊಳ್ಳುವಂಥ ಮನಸ್ಥಿತಿ ಬರಬೇಕು. ಆದರೆ ಇಂದಿನ ವಿದ್ಯಾಭ್ಯಾಸದಲ್ಲಿ ಅಂಥದ್ದನ್ನು ನಾವು ತಿಳ್ಕೊಂಡಿದ್ದೇವೆ. ಭರತನ ಬಂದು ಪ್ರೇಮವಾಗಿ ಯೇಸುಕ್ರಿಸ್ತನ ಚಾಡುವಾಗಿ ಹಾಕಿದ ಜಾತಿ ಇದ್ದಾರೆ. ಅಂದರೆ ನಾನು ಏನು ಹೇಳ್ತೀನಿ, ಮುಂದೆ ಧರ್ಮದ ಎಲ್ಲ ಧರ್ಮದ ಒಳ್ಳೆಯ ವಿಚಾರಗಳು ಹಿಂದಿನ ಪಾಠ ಪುಸ್ತಕದಲ್ಲಿ ಇದ್ದಾಗಿದೆ. ಈಗಿನ ಮಕ್ಕಳ ಪದ್ಯ ಬಂದಿದೆ, ಪಂದ್ಯವನ್ನು ಪದ್ಯ ಬಂದಿದ್ದಾರೆ. ಈಗ ಹೇಳ್ತಾ ಇದ್ದೇನೆ ನಾನು. ಮೂಡುವವನಾಗಿ ಮೂಡುವುದು, ಕತ್ತಲೊಳಗೆ ಹೋರಾಡುವುದು, ಮೂಗದ ರಂಗ ಸ್ಥಳದಲ್ಲಿ ಎತ್ತರ ಹೋಗುಳಿ ಆಡುವುದು. ಅದು ಕೊನೆಗೆ ಹೇಗೆ ಬರ್ತದೆ ಅಂತ ಹೇಳಿದರೆ, ಏರುವವನಾಗಿ ಏರುವನು, ಏರಿದಂತೆ ಕಿರಿದಾಗುವನು, ಏರಿದವನು ಕಿರಿದಾಗಿರಬೇಕೆಂಬುದನ್ನು ಸಾಗುವನು. ಇಂಥ ಪದ್ಯಗಳು ಬಂದಿದೆ ಪದ್ಯದಲ್ಲಿ. ನಿಮ್ಮ ಹಕ್ಕುಗಳು, ನಿಮ್ಮ ಇಂಥದ್ದಿದೆ. ಎಷ್ಟು ಅಂತ ಹೇಳಿದರೆ ರಾಷ್ಟ್ರೀಯತೆಯಲ್ಲೂ ಕೂಡ ಒಂದೇ ಮಾತನ್ನು ಹಾಕಬಾರ್ದು. ಒಂದೇ ಮಾತಾಡಿದ್ರೆ ಇರುವುದಿರ್ತದೆ ಈ ದೇಶದ ಗುಣಗಳು. ನಾವೀಗ ಹಾಡುತ್ತಿರುವಷ್ಟು ಒಂದೇ ಮಾತಾಡಿನಲ್ಲಿ ಇರುವುದು ಈ ದೇಶದ ಗುಣಗಳು. ಈ ದೇಶ ಹಸಿರು ಕೆಲಸ ನೀರು ಬೇಕು ಅಂತ ಸುಜಲಾಂ ಸುಬಲಾಂ ಮಲಯ ಶೀತಲಾಂ ಸಸ್ಯ ಶ್ಯಾಮಲಾಂ ಇಂಥದ್ದನ್ನು ನಾವು ಹಾಕದಿರುವಂಥ ಒಂದು ಸ್ಥಿತಿಯಲ್ಲಿ ಪಠ್ಯಪುಸ್ತಕಗಳಲ್ಲಿ ಕೂಡ ಎಲ್ಲ ಧರ್ಮಗಳ ಯೇಸುಕ್ರಿಸ್ತನ ಓದಲು ವಿಷಯ ಮಾಡುವಾಗ ಓದಿಯವರೇ ಅವರಿಗೆ ಏನು ಮಾಡ್ತಾರೆ ಗೊತ್ತಿಲ್ಲ. ಶಂಸಂತ ಅನ್ನುವಂಥ ಪಾಠ ಇರಬೇಕು ಪಠ್ಯದಲ್ಲಿ. ನಾನು ಹೀಗಾಗಿ ಪಠ್ಯವನ್ನು ನಾನು ಅವರ ಪಾದಕೆಯನ್ನು ಕಾಡುತ್ತೇನೆ ಅಂದರೆ ಭರತನ ಬಂಧು ಪ್ರೇಮವನ್ನು ಇರಬೇಕು. ಇಂಥ ಪಠ್ಯಗಳು ಅಥವಾ ಮಹಮ್ಮದ್ ಪೈಗಂಬರ್ನ ಇನ್ನೊಂದು ರೀತಿಯ ಯಾಕೆ ಇರಬೇಕು. ಎಲ್ಲ ಬಂಧುಗಳಂತಂದರೆ ಆವಾಗ ನಮಗೆ ಪಠ್ಯದಲ್ಲಿ ಇವೆಲ್ಲವೂ ಇದೆ. ಒಂದು ಸಮಾನತೆಯ ಮನೋಧರ್ಮ ನಮ್ಮಲ್ಲಿ ಮಕ್ಕಳಲ್ಲಿ ಹುಟ್ಟಾಗ್ತದೆ, ಅದರಿಂದ ಮತ್ತು ಕೌಟುಂಬಿಕವಾಗಿ ನಾವು ಗಂಡ ಹೆಂಡತಿದ್ದು ಮಾಡ್ತಾರೆ. ಇದು ಕುಟುಂಬ ಒಂದಾಗಿದ್ದಾಗ ಇದ್ದಷ್ಟು ಒಂದು ಸೌಜನ್ಯ, ಸಂಶೀಲ್ಯ, ಹೃದಯವಂತಿಕೆ ಈ ಹುಟ್ಟಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಈ ಬುದ್ಧಿವಂತಿಕೆ ಗಂಡ ಹೆಂಡತಿ ಇಬ್ಬರೇ ಎಷ್ಟಾಗಿದೆ ಅಂತ ಹೇಳಿದರೆ ಒಂದು ಮಾತುಗಳನ್ನು ಹೇಳ್ತೇನೆ, ಬೇರೆ ತಿಳಿಸ್ತೀವಿ. ನಮ್ಮಲ್ಲಿ ಸ್ವಲ್ಪ ಮಧ್ಯಮ ವರ್ಗದ ಬಟ್ಟಲಲ್ಲಿ ಹೆಣ್ಣು ನೋಡುವ ಮೊದಲು ತನ್ನ ಮಗನಿಗೆ ಹೆಣ್ಣು ನೋಡುವ ಮೊದಲು ಒಂದು ಫ್ಲ್ಯಾಟ್ ರೆಡಿ ಮಾಡಿರ್ತಾರೆ. ಒಬ್ಬನೇ ಮಗ ಇದ್ದರೂ ಅವರು ತನ್ನ ತಂದೆ ತಾಯಿಗಳೊಟ್ಟಿಗೆ ಇಲ್ಲ, ಹೆಣ್ಣು ನೋಡುವ ಮೊದಲು ಫ್ಲ್ಯಾಟ್ ರೆಡಿ ಮಾಡಿ ಆನಂತರ ಹೆಣ್ಣು ನೋಡ್ತಾರೆ. ಬೇರೆ ಮನೆ ಮಾಡಿದ್ರು ಬದ್ಧ ಬೇರೆ ಇಂತಾಗಿದೆ. ನಾವು ಹೊಂದಾಣಿಕೆ ಆಗುದಾದ್ರೆ ಹಾಗೆ ಹೇಳಿ ಹೊಂದಾಣಿಕೆ ಆಗುವುದಾದ್ರೆ ಹೃದಯ ವೈಶಾಲ್ಯ ಬೇಕು. ಬಟ್ ತಪ್ಪು ಯಾವಾಗಲೇ ಆಗ್ತದೆ, ಎದುರುಗಳೇ ಆಗ್ತದೆ. ನಾನೇ ಈಗ ಮಾಡಿದ್ದು ಮತ್ತೆ ತಪ್ಪು ಅಂತ ನನಗೆ ಅನಿಸ್ತದೆ. ಗಂಡ ಹೆಂಡರಲ್ಲಿ ಇರ್ತದೆ. ಆದರೆ ನಮಗೂ ಮರಗುವುದು ಅದಕ್ಕೆ ಅಷ್ಟೇ. ಅದು ಗಂಡ ಹೆಂಡರ ಸಂಸಾರ
ದೇವಸ್ಥಾನ ಉಂಡು ಮಲಗುವ ತನಕ ಅಂತ. ಆದರೆ ಆ ಉಂಡು ಮಲಗುವ ತನಕ ನಾವು ಪರಸ್ಪರ ಮಾತಾಡಿಕೊಳ್ಳೋದು ಗೊತ್ತೇ ಅದೇ ನಮಗೆ ಫಸ್ಟ್ ರೈಟ್ ಅಂತ ಇರ್ತಾರಲ್ಲ, ಅದಾದರೆ ತೊಂದರೆಗಳು ಬರುತ್ತೆ. ಪ್ರಯೋಗ ನಾವು ಈಗೆಲ್ಲ ಅವರು ಇವರು ಬಂದ ಹೆಣ್ಣಂತ ಹೇಳಲಿಕ್ಕೆ ಆಗೋದಿಲ್ಲ. ಎರಡೂ ಕಡೆ ದೋಷಗಳಿಂದಾಗಿ ಒಂದು ಇದು ಬಹಳ ದೊಡ್ಡ ಪ್ರಶ್ನೆ ನೀವು ಹೇಳ್ತಾ ಇರುವಂಥದ್ದು. ಯಾಕಂತ ಹೇಳಿದರೆ ನಮಗೆ ನೋಡಿ ಅದು ಮದುವೆ ಆಗ್ತದೆ ಲಾಸ್ಟ್ ಇಯರ್. ನನ್ನ ಹೆಸರು ಹೇಳ್ತಾ ಇಲ್ಲ, ಈ ಕಡೆ ನನಗೆ ಪರಿಚಯ ಸಂಬಂಧಿಕರು ತೋರಿದಲ್ಲಿ ಅವರನ್ನು ಹೆಣ್ಣಿನ ತಂದೆ ಅವರಿಗೆ ಹನಿಮೂಲಿಗೆ ಕೇರಳದ ಬೋಟ್ ಹೌಸ್ನಲ್ಲಿ ಆರ್ಡರ್ ಮಾಡಿದ್ರು. ಮದುವೆ ಒಂದು ದಿವಸ ಒಂದು ಬೋಟ್ ಹೌಸ್ ಇತ್ತು. 2 ದಿವಸದ ಹಿಂದೆ ಬಂದು ಅವ್ರು ರಿಸೀವ್ ಮಾಡಲಿಕ್ಕೆ ಆರೋಗ್ಯದಲ್ಲಿ ಹೆಣ್ಣಿನ ತಂದೆ ಮತ್ತು ಗಂಡಿನ ತಂದೆ ಇದ್ದರು. ಹೆಣ್ಣಿನ ತಂದೆ ಕಾರಿನಲ್ಲಿ ಕೂತು ಗಂಡಿನ ತಂದೆ ಕಾರಿನಲ್ಲಿ ಕೂತು ಇಬ್ಬರು ಹೋಗುವಾಗ ಇಬ್ಬರು ಬೇಕು ತಂದೆ ನಾವು ಡೈವರ್ಸ್ ಹೋಗ್ತಿದ್ದೆ ಡಿಸೈನ್ ಮಾಡಿದ್ರು. ಇದು ನನಗೆ ಯಾಕಂದ್ರೆ ನನಗೆ ವಯಸ್ಸಾಯಿತು ಮನೋಧರ್ಮ ಅಂತ ನನಗೆ ಅರ್ಥ ಆಗ್ತಾ ಇದೆ. ಯಾಕಂದರೆ ನನಗೆ ಅರ್ಥ ಮಾಡಿಕೊಳ್ಬೇಕಾದ್ರೆ ನಾನು ಈ ಕಾಲದ ಆ ವಯಸ್ಸಿಗೆ ಹೋಗ್ಬೇಕು, ಅದು ನನಗೆ ಆಗ್ತಾ ಇಲ್ಲ. ಬರೋಬ್ಬರಿ ಹಾಗೆ ಮುದ್ದನ ಮಂಟಪದಲ್ಲಿ ಮುಂದಿನ ಕಾರ್ಯಕ್ರಮ ಆರಂಭ ಆಗಲಿಕ್ಕೆ ಸಮಯಾವಕಾಶ ಹೆಚ್ಚಿಲ್ಲದರಿಂದ 5 ನಿಮಿಷ 2 ಪ್ರಶ್ನೆಗಳನ್ನು ನೀವು ಪ್ರೇಕ್ಷಕರು ಕೇಳಬೇಕು. ಇದಕ್ಕೆ ನನಗೆ ಒಂದು 2 ಮಾತು ಹೇಳಿ ನನ್ನೊಂದು ಸಣ್ಣ ಪ್ರಶ್ನೆ, ನಾನು ಸಣ್ಣ ಉತ್ತರ ಕೊಡ್ತೇನೆ. ಇವಾಗಲೇ ನಾನು ರಾಮಚಂದ್ರ ಅಂತ ಮೂಲತಃ ಪುತ್ತೂರಿನವನು, ಇಲ್ಲೇ ದಿವಸಿ. ಇವಾಗ ನಿಮಗೆ ಹಲವಾರು ಪ್ರಶಸ್ತಿ ಸಿಕ್ಕಿವೆ. ಈ ಪ್ರತಿ ಪ್ರಶಸ್ತಿ ಸಿಗುವ ನಿಮ್ಗೆ ಏನು ಅನಿಸ್ತದೆ? ಸತ್ಯ ಹೇಳ್ಬೇಕಾಗಿದ್ದೆ ಏನು ಅನಿಸುತ್ತೆ. ನಾನು ಪ್ರಾಮಾಣಿಕವಾಗಿ ಹೇಳಿದ್ದೇನೆ, ಊಟಕ್ಕೆ ತಾವು ಹೇಳಬೇಕಿದ್ದೆ. ಮೊನ್ನೆ ನನ್ನನ್ನು ಫೋನ್ ಮಾಡಿ ಅವ್ರು ಹೇಳಿ ನನ್ನಂತ ಮುಚ್ಚಿದಲ್ಲಿ ಯಾಕೆ ಕೊಡ್ತೀರಪ್ಪ, ಅಲ್ಲಿ ಇಲ್ಲಿ ಕೊಡಲಿಕ್ಕಾಗೋದಿಲ್ಲ, ಯಾಕೆ ಇರ್ತೀನಿ ಅಂತ ಕೇಳಿದೆ. ನನಗೆ ಏನು ಅನಿಸೋದಿಲ್ಲ, ಯಾಕಂದರೆ ಇದು ದೊಡ್ಡ ಸಂಗತಿ ಅಂತ ಅನಿಸುತ್ತೆ, ಸಣ್ಣದು ಅಂತ ಅನಿಸುತ್ತೆ. ಆದರೆ ಒಂದು ಅನಿಸ್ತಾ ಇದೆ, ಇಂಥ ಒಬ್ಬ ಮುದುಕನನ್ನು ಜನ ಪ್ರೀತಿಸ್ತಾ ಇದ್ದಾರಲ್ಲ ಅಂತ ಆಮೇಲಾಗಿ ನಾನು ಒಂದು ಮಾತು ಹೇಳ್ತೇನೆ. ನಾನು ಪ್ರಾಮಾಣಿಕವಾಗಿ ಹೇಳ್ತಿದ್ದೇನೆ, ಮುಂದಿನಂತ ಹೇಳಿದ್ದೆ. ನಾನು ಸಾವಿಗೆ ಈಗ ಸಿದ್ಧನಾಗಿದ್ದೇನೆ. ನಾಳೆ ಬಂದು ಸಾವು ಬಂದು ತಯಾರಿದ್ದೇನೆ ಅಂತ ಹೇಳ್ತೇವೆ, ಒಂದು ಸ್ಥಿತಿಯಲ್ಲಿದ್ದೇನೆ. ಮತ್ತು ನಾವು ಪ್ರತಿ ದಿವಸ ನಾವು ಹುಟ್ಟಿದಾಗ 1000 ದಿವಸಕ್ಕೆ ಬಂದೇವೆ. ಪ್ರತಿ ದಿವಸ ಕಳೆದಾಗಿ 1001 ಸ್ಟೆಪ್ ಹತ್ತಿರ ಹೋಗ್ತಾ ಇದ್ದೇವೆ. ಈಗ ನನಗೆ ಒಂದು ಯೋಚನೆ ಆಗಿದ್ದೇನೆ, 93-94 ಹತ್ತಿರ ಇರುವಾಗ ನಾನು ಇಷ್ಟರಲ್ಲಿ ಏನನ್ನು ಸಾಧಿಸಿದ್ದೇನೋ ಅದರ ಕುರಿತು ಅಹಂಕಾರ ಇಲ್ಲದಂತೆಯೂ, ಏನನ್ನು ನಾನು ಸಾಧಿಸಲಾಗಲಿಲ್ಲವೋ ಇಷ್ಟರ ತನಕ ಅದರ ಕುರಿತು ವ್ಯಥೆ ಇಲ್ಲದಂತೆಯೂ, ಇನ್ನು ಮುಂದೆ ಈ ವಯಸ್ಸಿನ ನಂತರ ಏನನ್ನಾದರೂ ಮಾಡಲಿಕ್ಕೆ ಸಾಧ್ಯ ಇದ್ದರೆ ಅದನ್ನು ಮಾಡದೇ ಇರದಂಥ ಒಂದು ಬುದ್ಧಿಯನ್ನು ನನಗೆ ಕೊಡುವಂತ ನಾನು ದೇವರಿಗೆ ಪ್ರಾರ್ಥಿಸ್ತಾ ಇದ್ದೇನೆ. ಉದಾಹರಣೆಯಾಗಿ ಈಗ ನಾನು 24ನೇ ತಾರೀಕಿಗೆ ಇಡೀ ಜಿಲ್ಲೆಯ ದೈವಾರಾಧಕರ ಒಂದು ಸಮ್ಮೇಳನವನ್ನು ನನ್ನ ಮನೆಯಲ್ಲೇ ಕಟ್ಟಿದ್ದೇನೆ. ನನ್ನ ಮನೆಯಲ್ಲೇ ಕಟ್ಟಿದ್ದೇನೆ. ಅದು ಸಿಲೆಕ್ಟೆಡ್ ಗುತ್ತಿನವರು, ಯಾಕಂತೇಳಿ ಅದು ಸ್ವಲ್ಪ ವಿಡಂಬನಾ ರೂಪಕ್ಕೆ ಹೋಗ್ತಾ ಇದೆ. ದೈವಾರಾಧನೆಯಿಂದ ತಮಾಷೆ ರೂಪಕ್ಕೆ ಹೋಗ್ತದೆ, ಆರಾಧನೆ ಹೋಗಿ ಅದು ಒಂದು ವಿನೋದದ ರೀತಿಯಲ್ಲಿ ಹೋಗ್ತೈತೆ. ಅದಕ್ಕಾಗಿ ಕಟ್ಟುವ ಎಲ್ಲ ಕುರಿತಾಗಳು ಮಲೆಯ, ಪರವ, ಪಂಬದ, ಪಾಣರ, ನಲಿಕೆ, ಅಜಿಲ ಇವರನ್ನು ಮತ್ತು ಎಲ್ಲ ಬುದ್ಧಿನವರನ್ನು, ಅದರಲ್ಲಿ ಜೈನ, ಬ್ರಾಹ್ಮಣ, ಭಟ್ಟ, ಬಿಲ್ಲವ ಮತ್ತು ಯಾರಿದ್ದಾರೆ ಅವರನ್ನೆಲ್ಲ ಪ್ರಾಥಮಿಕವಾದ 300 ಜನರ ಸಭೆಯನ್ನು ಕರೆದು
ನೇಮ ಕಟ್ಟುವವರಿಗೆ ಅಥವಾ ಓಲ ಮಾಡಿಸುವವರಿಗೆ ಒಂದು ನಿಯತ್ತನ್ನು ಹಾಕಿಕೊಡ್ಬೇಕು, ಅದನ್ನು ಪುಸ್ತಕ ರೂಪದಲ್ಲಿ ಪ್ರಕಟ ಮಾಡಬೇಕು ಅಂತ ಇಚ್ಛೆಯಿಂದ 24ನೇ ತಾರೀಕಿಗೆ ಅದಕ್ಕಾಗಿ ನಾನು ಕಾಸರಗೋಡಿನಿಂದ ಕುಂದಾಪುರದವರೆಗೆ ಓಡಾಡ್ತಾ ಇದ್ದೇನೆ ಈ ವಯಸ್ಸಿನಲ್ಲಿ. ಯಾಕೆ ಇದ್ದೇನೆ ಅಂತ ಹೇಳಿದರೆ, ದೈವಾರಾಧನೆ ಪ್ರತಿ ಗ್ರಾಮದಲ್ಲಿ ಗ್ರಾಮ ದೈವಗಳು ಅಂತ ಇರ್ತದೆ, ಪ್ರತಿ ಮನೆಯಲ್ಲೂ ಇರ್ತದೆ. ದೈವಾರಾಧನೆ ಕೂಡಿದಂಥ ಬ್ರಾಹ್ಮಣರು ವೇದಗಳು ಇರ್ತವೆ, ಇಲ್ಲಿ ಹೇಳುವುದು ಅಂತ ಹೇಳಿದ್ರು. ಹಾಗೆ ಬ್ರಾಹ್ಮಣರು ಅದನ್ನು ಕಟ್ಟಿಕೊಂಡಿದ್ದಾರೆ, ಅದರ ಜೊತೆಗಿದ್ದಾರೆ. ಜೈನ ಧರ್ಮಕ್ಕೂ ಅದಕ್ಕೂ ಸಂಬಂಧವೇ ಇಲ್ಲ. ಆದರೆ ದೊಡ್ಡ ದೊಡ್ಡ ದೈವಗಳಲ್ಲಿ ಜೈನ ನಡೆಸುವುದು. ಬ್ರಿಟಿಷರು ಬಂದು ಅವರ ಆಡಳಿತಗಾರರು ತಾಲೂಕು ಮಾಡಿದ್ರು, ಜಿಲ್ಲೆ ಮಾಡಿದ್ರು, ಆದರೆ ಅದು ಬೇರೆ ಬೇರೆ ಮಾಡಿದ್ರು. ನಾನು ಧರ್ಮ ಪುತ್ತೂರಿದ್ದು ಕೇಳಿದ್ದೇನೆ, ಎಷ್ಟು ತಾಲೂಕುಗಳಾಗಿ ಪರಿವರ್ತನೆಗಳಾಯಿತು. ಈಗ ಒಂದು 3 ಈ ತಾಲೂಕು ಅಂತ ಮಾಡಿದ್ರು. ಆದರೆ ಗ್ರಾಮದ ಲಿಮಿಟ್ ಏನು, ಅದು ಗ್ರಾಮದ ಲಿಮಿಟ್ ಯಾವುದು ಗೊತ್ತೇ ನಿಮಗೆ? ದೈವಗಳು ಒಂದು ಕಟ್ಟಿದರೆ ಈ ಗ್ರಾಮ ನನ್ನ ರಾಜ್ಯ ಅಂತ ಹೇಳ್ತಾರೆ. ಅದೊಂದು ಮಾತಿದೆ. ಪತ್ತಪ್ಪ ಬಾಳೆಯನ್ನು ಕೊಟ್ಟಿಗಾಗಿ ಕುಳಿತಕ್ಕರೇನು, ಮುಂಜಪ್ಪೆ ಬಾಳೆಯಲ್ಲಿ ಮಾಯುದ್ಧ ಪ್ರೇಮ ಇರುವುದು, ಅಪ್ಪಾದ ಮಾಯುದ್ಧ ಪ್ರಜೆಗಳು ತಮ್ಮಲ್ಲೇ ಆದ ಬುದ್ಧಿ ನೀತಿ ಪಡೆದ ಅಣೆಕಟ್ಟು, ತಮ್ಮಲ್ಲೇ ಆದ ಬುದ್ಧಿ ನೀತಿ ಪಡೆದಿದ್ದು ಇಡೀ ರಾಜ್ಯವು ಇಡೀ ಸಂಘಟನ ಸಂಸಾರವನ್ನು ಭೂತ ಬಿದ್ದಲ್ಲಿ ಮಾಯುದ್ಧ ಬೇರೆ ಅದಕ್ಕೆ ಅಭಿನಯಕ್ಕೆ ಸೇರಿದ ಅಂತ ಹೇಳ್ತಾರೆ. ಇಂಥ ಒಂದು ಬೆಲೆಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲ ಶೂರರನ್ನು ಬ್ರಾಹ್ಮಣರಿಂದ ಜೈನಿಂದ ಹಿಡಿದು ದಲಿತರವರೆಗೆ ಎಲ್ಲರನ್ನು ಒಂದುಗೂಡಿಸಿದಂಥ ಶಕ್ತಿಯುತವಾದಂಥ ಒಂದು ಆರಾಧನಾ ರೀತಿ, ಅದನ್ನು ಇದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಧರ್ಮಸ್ಥಳ ಹೆಗ್ಗಡೆಗಳೇ ಇಲ್ಲ, ಒಂದು ಅರ್ಥದಲ್ಲಿ ಗೊತ್ತಿರಬೇಕು. ಅವರು ಒಕ್ಕಲ ಪರವ ಕಟ್ಟಾನೆ, ಅವರು ಇಡೀ ರಾಜ್ಯ ಒಂದು ಕಂಬದ ಬಗ್ಗೆ ನಿಂತಿರ್ತಾರೆ, ಇಡೀ ರಾಜ್ಯ ನಿಂತಿರ್ತಾರೆ. ಇನ್ನು ಅದೆಲ್ಲಕ್ಕಿಂತ ನನಗೆ ಅದು ಪ್ರಭಾವ ಕಾಣುವುದು ಏನಂತೇಳಿ, ನನ್ನ ಮನೆಯಲ್ಲಿ ಈಗ ಒಂದು ವಾರ್ಷಿಕ ನಿಯಮ ಅಂತೇಳಿ, ಆ ನಿಯಮಕ್ಕೆ ನನ್ನ ಕುಟುಂಬದಲ್ಲಿ ಅಮೇರಿಕಾದಲ್ಲಿ ಇದ್ರು, ಲಂಡನ್ನಲ್ಲಿ ಇದ್ರು ಬರ್ತಾರೆ. ಈ ಸಲ ಕೂಡ ಬಂದಿದ್ದಾರೆ, ಆಸ್ಟ್ರೇಲಿಯಾದಿಂದ ಬಂದಿದ್ದಾರೆ. ಅವರನ್ನೆಲ್ಲ ಒಗ್ಗೂಡಿಸುವಂತಾಗಿದ್ದು ವಿಡಂಬನಾತ್ಮಕವಾಗಿ ಹೋದರೆ ಆ ಒಂದು ಆರಾಧನಾ ವಿಧಾನ ಹೋಗಿ ಅದು ಇನ್ಯಾವುದೋ ಒಂದು ನಾಟಕದ ರೀತಿಯಲ್ಲಿ ತೋರಿಸುವುದಿದೆ, ಅದಕ್ಕಿಂತ ದೊಡ್ಡ ಬೇರೆ. ಅದಕ್ಕೇಳಿ ಅವರನ್ನು ಕಟ್ಟು ಹಾಕುವವರಿಲ್ಲ, ನೋಡೋದು ಪ್ರಯತ್ನ ಮಾಡೋಣ ಅಂತೇಳಿ ನಾನೀಗ ಪ್ರಯತ್ನ ಮಾಡ್ತಾ ಇದ್ದೇನೆ. ಯಾಕಂದರೆ ನಾನು ಅದಕ್ಕೆ ಹೇಳಿದೆ, ಇನ್ನು ಮುಂದೆ ಕೂಡ ನನಗೆ ನನ್ನ ಎಳೆಯರಿಗೆ ಬುದ್ಧಿ ಹೇಳಲಿಕ್ಕೆ ಸಾಧ್ಯ ಇದೆ, ಅವ್ರು ತಿದ್ದಲಿಕ್ಕೆ ಸಾಧ್ಯ ಇದೆ, ಅದನ್ನು ನಾನು ಮಾಡಬೇಕು ಅಂತ ಕರ್ತವ್ಯ. ನಾನು ವೃತ್ತಾಕಾರದಲ್ಲಿ ಅಂತ ಮಲ್ಕೊಳ್ಳುವುದಲ್ಲ. ಈಗಲೂ ನಾನು ನಮ್ಮ ಎಳೆಯರಿದ್ದೆ ಅವರಿಗೆ ತುಂಬ ವಿಚಾರ ಹೇಳ್ತಾ ಇದ್ದೇನೆ. ನಮ್ಮ ಕೂಡು ಕುಟುಂಬವನ್ನು ಮತ್ತೆ ಉಳಿಸಿಕೊಂಡಿದ್ದೇನೆ. ಮನೆ ಬೇರೆ ಬೇರೆ ಇದೆ, ಹಾಗೆ ಮನಸ್ಸು ಉಳಿಸಿಕೊಂಡದ್ದು ನನಗೆ ತುಂಬ ಗೌರವ ಬಗ್ಗೆ ಸಂತೋಷ ಉಂಟಾಗಿದೆ. ಆದರೆ ದೇವರನ್ನು ನಾನು ಬೇಡಿಕೊಂಡಿದ್ದೇನೆ ಅಂತ ಹೇಳಿ, ಇನ್ನು ಮುಂದೆ ಕೂಡ ನಾನು ಮಾಡಬೇಕಾದ ಕೆಲಸಗಳಿದ್ದೆ, ಅದರಲ್ಲಿ ಆಲಸ್ಯ ತೋರಿಸದಂತೆ. ಈ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬರ್ತಾ ಇದ್ದೇವೆ. ಈ ಕಾರ್ಯಕ್ರಮ ಮುಗಿದ ಕೆಲವೇ ನಿಮಿಷಗಳಲ್ಲಿ ಮುದ್ರಣ ಮಂಟಪದಲ್ಲಿ ಈ ಪ್ರಶಸ್ತಿ ಪ್ರದಾನ ಸಮಾರಂಭ ಪ್ರಾರಂಭ ಆಗಲಿಕ್ಕಿದೆ. ಅದರ ಸಭಾ ಕಾರ್ಯಕ್ರಮದ ತರುವಾಯ ನಾಟಕ ಪ್ರದರ್ಶನ ನಡೀಲಿಕ್ಕಿದೆ. ಆ ಎಲ್ಲ ಕಾರ್ಯಕ್ರಮಗಳಲ್ಲಿ ನಾವು ಕೂಡ ಭಾಗವಹಿಸಬೇಕು. ಇತರರು ಇದ್ದರು ಅವರನ್ನು ಕರೆಸ್ಕೊಳ್ಳಿ ಅಂತ ಹೇಳ್ಕೊಂತ, ಈಗ 3 ಗಣ್ಯರು ನಮ್ಮ ಜೊತೆ ಇದ್ದಾರೆ ಕಾರ್ಯಕ್ರಮ ನಡೆಸಿಕೊಟ್ಟವರು. ಅವರಿಗೆ ಸ್ಮರಣಿಕೆ ನೀಡಿ ಗೌರವಿಸುವ ಒಂದು ಸಂದರ್ಭ. ಹಲವಾರು ವರ್ಷಗಳಿಂದ ರಂಗಭೂಮಿ ಸಂಸ್ಥೆಯ ಹಿರಿಯ ಸದಸ್ಯರಾಗಿದ್ದು ಈಗಲೂ ಕೂಡ ನಮ್ಮನ್ನು ಮುನ್ನಡೆಸ್ತಾ ಇರುವ ಹಿರಿಯರು ನಮ್ಮ ಜೊತೆ ಇದ್ದಾರೆ. ಆ 3 ಸದಸ್ಯರನ್ನು ನಾನೀಗ ಇಲ್ಲಿ ಕರೀತಾ ಇದ್ದೇನೆ. ಒಬ್ಬೊಬ್ಬರೇ ಬಂದು ನಮ್ಮ ಈ ಚಿಂತಕರಿಗೆ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಪ್ರಾರಂಭದಲ್ಲಿ ಶ್ರೀನಿವಾಸ್ ಎಸ್ ಶೆಟ್ಟಿಗಾರ್, ದಯವಿಟ್ಟು ಬನ್ನಿ ಸರ್. ಇವರು ಡಾಕ್ಟರ್ ಮಾದೇಕಲ್ ವಿಷ್ಣು ಭಟ್ ಇವರಿಗೆ ಸಂಸ್ಥೆಯ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ರಂಗಭೂಮಿಯ ಓರ್ವ ಹಿರಿಯ ನಟ, ಕಲಾವಿದರಾಗಿದ್ದರು. ಈಗಲೂ ನಮಗೆ ಮಾರ್ಗದರ್ಶನ ನೀಡ್ತಾ ಇದ್ದಾರೆ, ಸಂಸ್ಥೆಯ ಮೇಲೆ ಅಭಿಮಾನ ಹೊಂದಿದವರು. ಹಾಗೆ ಎಲ್ಲರೂ ಬಲ್ಲಾಡರು, ದಯವಿಟ್ಟು ಬನ್ನಿ ಸರ್. ಮುಖಾಮುಖಿ ಕಾರ್ಯಕ್ರಮ ನಡೆಸಿಕೊಟ್ಟ ಪ್ರೊಫೆಸರ್ ಮುರಳೀಧರ್ ಉಪಾಧ್ಯಾಯರು ಅವರಿಂದ ಸ್ಮರಣಿಕೆ ಸ್ವೀಕರಿಸಲಿಕ್ಕಿದ್ದಾರೆ.
ಧನ್ಯವಾದಗಳು ಸರ್. ಇವರನ್ನು ಕೂಡ ರಂಗಭೂಮಿ ನಾಟಕಗಳನ್ನು ಈ ಹಿಂದೆ ನೋಡಿದವರು ಖಂಡಿತ ಮರೆಯಲಿಕ್ಕಿಲ್ಲ. ಹಾಗೆ ಇನ್ನೋರ್ವ ಹಿರಿಯ ಗೋಪಾಲ್ ಬಿ ಇವರು ಬಂದು ಡಾಕ್ಟರ್ ರಾಘವ ನಂಬಿಯಾರ್ ಇವರಿಗೆ ಗೌರವ ಸ್ಮರಣೆಗೆ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಈಗ ನಮ್ಮ ಆಡಳಿತ ಮಂಡಳಿಯ ಹಿರಿಯ ಸದಸ್ಯರಾದ ಟಿ ಮುದಿಯಪ್ಪ ಇವರು ಧನ್ಯವಾದ ಸ್ಮರಣೆ ಕಾರ್ಯಕ್ರಮ ನಡೆಸಿಕೊಡ್ಬೇಕಾಗಿ ಕೋರಿ. ಸುಂದರ ಸಂಜೆಯ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಾವು ನೀವು ಹಾಗೂ ಮುಖಾಮುಖಿ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂಥ ಸಾಹಿತ್ಯ ಕಲಾ ಸೇವತಿ ರಂಗಭೂಮಿ ಪ್ರಶಸ್ತಿ ಪುರಸ್ಕೃತಗೊಳ್ಳಲಿರುವ ಗೌರವಾನ್ವಿತರು ಹಿರಿಯ ವಿದ್ವಾಂಸರಾಗಿರ್ತಕ್ಕಂಥ ಶ್ರೀ ಹಿರಿಯ ಲಕ್ಷ್ಮೀನಾರಾಯಣ ಅವರಿಗೆ ಧನ್ಯವಾದಗಳನ್ನು. ಆಳವರ ಬದುಕು ಬರಹದ ಕುರಿತು ವಿಶೇಷ ಉಪನ್ಯಾಸವನ್ನು ನೀಡಿದ ಅವರು ಹೇಳಿದರು, ಕುರುಡರು ಆನೆಯನ್ನು ಪರಿಚಯಿಸಿದ ಹಾಗೆ ಅಂತ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಮಾಧ್ಯಮಗಳು ಕಂಡುಬಿಟ್ಟರು. ಆದರೆ ಭಾಳ ಅಚ್ಚುಕಟ್ಟಾಗಿ ಅವ್ರ ಬಗ್ಗೆ ಪರಿಚಯವನ್ನು ನಮಗೆ ಮಾಡಿಕೊಟ್ಟಿದ್ದಾರೆ. ಹಿರಿಯ ವಿದ್ವಾಂಸರಾಗಿರ್ತಕ್ಕಂಥ ಡಾಕ್ಟರ್ ಬಾಲಕಲ್ ಭಟ್ರಿಗೂ ತುಂಬುವುದೆಯಾದ ಧನ್ಯವಾದಗಳನ್ನು. ಆಳುವರೊಂದಿಗೆ ಮುಖಾಮುಖಿಯಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಪ್ರೊಫೆಸರ್ ಮುರಳೀಧರ ಉಪಾಧ್ಯಾಯ ಹಿರಿಯ ವಿಮರ್ಶಕರು ವೃತ್ತಿ ಹಾಗೂ ಡಾಕ್ಟರ್ ರಾಘವ ನಂಬಿಯಾರ್ ಹಿರಿಯ ವಿದ್ವಾಂಸರು ವೃತ್ತಿ ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ರಂಗಭೂಮಿಯ ಗೌರವಾನ್ವಿತ ಹಿರಿಯ ರಂಗಭೂಮಿಯ ಕಲಾಭಿಮಾನಿಗಳು ಹಾಗೂ ಸಾಹಿತ್ಯಾಸಕ್ತರು ಬಂದು ಇಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ನಮಗೆಲ್ಲರಿಗೂ ರಂಗಭೂಮಿಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ.